ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಮನಸ್ವಿನಿ ಮನದಾಳದ ಮಾತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರ ಜೀವನದಲ್ಲಿ ಘಟನೆಗಳು ಘಳಿಗೆಗಳು ಆಗ್ತಾ ಇರುತ್ತೆ. ಅದನ್ನು ಒಂದು ಬರಹದಲ್ಲಿ ಕೂಡಿಟ್ಟು ಅದನ್ನು ಇನ್ನೊಬ್ಬರಿಗೆ ತಲುಪಿಸುವಂಥ ಕೆಲಸವನ್ನು ಬರಹಗಾರರು ಮಾಡ್ತಾರೆ. ಅಂಥದ್ದೇ ಒಬ್ಬ ಯುವ ಬರಹಗಾರರು ನಮ್ಮೊಂದಿಗಿದ್ದಾರೆ, ರಕ್ಷಾ ಪೈ ಅಂತ. ಹಲೋ ಮೇಡಮ್. Hello Revati, thank you so much for having me. Yes. ಸೊ ರಕ್ಷಾ ಮೇಡಮ್, ನೀವು ಬ್ಲಾಗರ್, ಥಿಂಕರ್, ರೈಟರ್. ನಿಮ್ಮ ಗೂಗಲಲ್ಲಿ ನಾನು ಸರ್ಚ್ ಮಾಡಿದಾಗ ಬಂದಿರೋ ಅಂಥ ಕೆಲವೊಂದು ಅಂಶಗಳು. ಸೊ ಹೇಗೆ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಇದೊಂದು ಐ ಆಮ್ ಎಂಜಿನಿಯರ್ ಬೈ ಪ್ರೊಫೆಷನ್. ತುಂಬ ವರ್ಷ ನನಗೆ ಏನೂ ಗೊತ್ತಿರಲಿಲ್ಲ ಬರೆಯೋಕ್ಕಾಗತ್ತೆ ಅಂತ. ಐ ಹ್ಯಾಡ್ ನೋ ಎಫಿನಿಟಿ ಟುವರ್ಡ್ಸ್ ರೈಟಿಂಗ್. ಅಂದರೆ ಶಾಲೆಯಲ್ಲಿ ಎಸ್ಸೆ ಬರೆಯೋದು ಬಿಟ್ಟು ಬೇರೆ ಏನೂ ಬರೆದಿರಲಿಲ್ಲ ಲೈಫಲ್ಲಿ. ಆಮೇಲೆ ಒಂದು ಪಾಯಿಂಟ್ ಬಂತು ಜೀವನದಲ್ಲಿ ವೇರ್ ಐ ಹ್ಯಾಡ್ ಟು ಗಿವ್ ಸಮಥಿಂಗ್. ನನ್ನ ಮನಸ್ಸಲ್ಲಿ ಏನು ಮಾತಿದೆ ಅದನ್ನು ಹೇಳಬೇಕಾಗಿತ್ತು, ಯಾರಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್. ನಾನೇನೋ ಮೊಬೈಲಲ್ಲಿ ನನ್ನ ಡೈರಿ ಥರ ಮೇಂಟೈನ್ ಮಾಡಿದ್ದೆ. ಅದನ್ನು ನನ್ನ ಗಂಡ ನೋಡಿ ಹಿ ಸೆಡ್ ಪೊಟೆನ್ಷಿಯಲ್ ಇದೆ ನಿನಗೆ ಬರೆಯೋಕ್ಕೆ, ಸೊ ಯು ಶುಡ್ ಕಂಟಿನ್ಯೂ ರೈಟಿಂಗ್ ಅಂತ ಹೇಳಿದರು. ಹಾಗೆ ಸ್ಟಾರ್ಟ್ ಆಯಿತು. ಸರಿ ಸರಿ. ಇದು ಯಾವಾಗಿಂದ ಶುರು ಮಾಡಿದ್ರಿ ಮತ್ತು ಎಷ್ಟು ಜನ ನಿಮಗೆ ಫಾಲೋವರ್ಸ್ ಇದ್ದಾರೆ? ನಾನು ನೋಡಿದ ಪ್ರಕಾರ ಅರೌಂಡ್ ಲಾಸ್ಟ್ ಟೈಮ್ ನಾವು ಮಾತಾಡ್ತಿರುವಾಗ ನೀವು ಹೇಳಿದ್ರಿ ಅರೌಂಡ್ 78,000. For my blogs there are ಒಂದು ಕೆಲವು ಇಟ್ ಸ್ಟಾರ್ಟೆಡ್ ಆಫ್ ವಿತ್ ವೆರಿ ಸ್ಮಾಲ್ ನಂಬರ್ಸ್. ಫಸ್ಟ್ 1,000, 2,000, 3,000, 7,000, 10,000. ಸೊ ಆ ಥರ ವ್ಯೂವರ್ಸ್ ಜಾಸ್ತಿ ಆಗ್ತಾ ಹೋದ್ರು. ಇವಾಗ ಒಂದು ಬ್ಲಾಗಿಗೆ ನಾನು 78,000 ವ್ಯೂವರ್ಸ್ ಏನೋ ಇದ್ದಾರೆ. ಓಕೆ ಓಕೆ. ಇದು ಜಸ್ಟ್ ಅ ಪಾರ್ಟ್ ಆಯಿತು. ಓವರ್ ಆಲ್ ನಾನು ನಿಮ್ಮ ಲೈಫನ್ನು ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿದ್ದೆ ಅಂತಂದರೆ ತುಂಬ ಚೌಕಟ್ಟಿದೆ ನಿಮ್ಮ ಒಂದು ಲೈಫಿಗೆ. ಯುನೋ, ಇವರ ಇಂಜಿನಿಯರ್, ಪರ್ಫೆಕ್ಟ್ ಹಸ್ಬೆಂಡ್, ಪರ್ಫೆಕ್ಟ್ ಕಿಡ್ಸ್, ಪರ್ಫೆಕ್ಟ್ ಪೇರೆಂಟ್ಸ್, ಏನೋ. ಮತ್ತು ನಾನು ಕೇಳ್ಪಟ್ಟೆ 19 ಇಯರಲ್ಲಿ ನಿಮ್ಮದು ಮದುವೆ ಆಯಿತು ಅಂತ. ಆ್ಯಂಡ್ ಎಜುಕೇಷನ್ ಅದನ್ನು ಹೇಗೆ ಕಂಟಿನ್ಯೂ ಮಾಡಿದ್ರಿ ಅದನ್ನೊಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಅಂತ? ಪರ್ಫೆಕ್ಟ್ ಅಂತ ಏನೂ ಇಲ್ಲ ರೇವತಿ. ದಿಸ್ ನಥಿಂಗ್ ಕಾಲ್ಡ್ ಪರ್ಫೆಕ್ಟ್. ಓಕೆ. ನಾವು ನಮ್ಮ ಲೈಫನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು ವಿತ್ ವಾಟ್ ಎವರ್ ವಿ ಹ್ಯಾವ್. ನಮ್ಮ ಹತ್ರ ಏನಿದೆ ಅದೇ ನಮಗೆ ಪರ್ಫೆಕ್ಟ್ ಅಂತ ಎಣಿಸಿದ್ರೆ ಅದೇ ಪರ್ಫೆಕ್ಟ್ ಆಗೋಗುತ್ತೆ. ಸೊ ನಾನು 19 ವರ್ಷದಲ್ಲಿ ಮದುವೆ ಮಾಡುವಾಗ ಎಲ್ಲರೂ ಹೇಳಿದ್ರು, ಇಷ್ಟು ಬೇಗ ಮದುವೆ ಮಾಡ್ತಾ ಇದ್ದೀರಾ, ಏನು ಮಾಡ್ತೀರಾ, ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆಗಿದೆ ಅಷ್ಟೇ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಿಲೀವೇ ಮಾಡಿಲ್ಲ ನಂಗೆ ಮದುವೆ ಆಗ್ತಾ ಇದೆ ಅಂತ. ಹೋಗಿ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇದ್ರು ಕ್ಲಾಸಲ್ಲಿ. ಆ್ಯಕ್ಚುಲಿ ನಾನು ಸೆಮೆಸ್ಟರ್ ರಜೆಯಲ್ಲಿ ಬಂದು ಮದುವೆ ಮಾಡ್ಕೊಂಡು ವಾಪಸ್ ಹೋಗಿದ್ದೀನಿ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಅ ಫಾರ್ಮ್ಯಾಲಿಟಿ ಮದುವೆ. ಬಿಕಾಸ್ ಆಸ್ ಸೂನ್ ಆಸ್ ವಿ ವೆಂಟ್ ಬ್ಯಾಕ್ ದ ಲೈಫ್ ವಾಸ್ ಬ್ಯಾಕ್ ಟು ನಾರ್ಮಲ್. ನಾನು ಕಾಲೇಜ್ ಹೋಗ್ತಾ ಇದ್ದೆ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೊ ಇಟ್ ವಾಸ್ ಜಸ್ಟ್ ಲೈಕ್ 2 people ಲಿವಿಂಗ್ ಇನ್ ದ ಸೇಮ್ ಹೌಸ್ ಅಷ್ಟೇ. ಕರೆಕ್ಟ್. ಬರೆಯೋದು ಅಂತ ನಾವು ಹೇಳ್ತಿದ್ವಿ, ಬ್ಲಾಗ್ ರೈಟಿಂಗ್. ಇತ್ತೀಚೆಗೆ ಪುಸ್ತಕ ಬರೆಯೋದು ಅನ್ನೋಕ್ಕಿಂತ ಈ ಡಿಜಿಟಲೈಸ್ಡ್ ಏನೋ ಬ್ಲಾಗ್ ರೈಟಿಂಗ್ ಆಗಲಿ, ಡಿಜಿಟಲ್ ತುಂಬ ಆಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಥವಾ ನೀವು ಅದೊಂದು ನಮ್ಗೆ ಸಿಸ್ಟಮೇ ಇಲ್ದಿದ್ರೆ ಮೇ ಬಿ ಬುಕ್ ಬರೆಯೋಕ್ಕೆ ನಿಮಗೆ ಅವಕಾಶ ಸಿಗ್ತಿತ್ತಾ ಅಂತ? ದೇರ್ 2 different things. ಬುಕ್ ಬರೆಯೋದೇ ಒಂದು ಬೇರೆ ಕಥೆ. ಬ್ಲಾಗಿಂಗ್ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್. ಬುಕ್ ಕಂಪ್ಲೀಟ್ ನಿಮ್ಗೆ ಯು ನೀಡ್ ಅ ಹೋಲ್ ಡೇ, ಇಡೀ ದಿನ ನಿಮ್ಗೆ ಬೇಕು ಬುಕ್ ಬರೆಯೋಕ್ಕೆ. ಬಟ್ ಬ್ಲಾಗಿಂಗ್ ಇಸ್ ಮೋರ್ ಲೈಕ್ ಅ ಹಾಬಿ. ಅದು ಬರೆಯೋದು, ಅದು ಬುಕ್ ಬರೀತಾ ನಿಮ್ಗೆ ಸಾಕಾಗಿದೆ ಅಂತ ಕಾಣಿಸಿದ್ರೆ ಯು ಕ್ಯಾನ್ ಜಸ್ಟ್ ಟೇಕ್ ಅ ಬ್ರೇಕ್ ಅಂಡ್ ಸ್ಟಾರ್ಟ್ ಬ್ಲಾಗಿಂಗ್. ಬುಕ್ ಬರೆಯೋದು ಯು ನೀಡ್ ಅ ಲಾಟ್ ಆಫ್ ಥಿಂಗ್ಸ್. ಗ್ರಾಮರ್ ಸರಿ ಇರಬೇಕು, ನಿಮ್ದು ಲೇಔಟ್ ಸರಿ ಇರಬೇಕು, ಕತೆ ಇಲ್ಲಿಂದ ಅಲ್ಲಿ ಹೋಗ್ತಾ ನಿಮ್ದು ದೇರ್ ಶುಡ್ ಬಿ ಎ ಕನೆಕ್ಷನ್ ಬಿಟ್ವೀನ್ 2 paragraphs and 2 pages and 2 chapters. ಅದೆಲ್ಲ ತುಂಬಾ ಮನ್ಸಲ್ಲಿ ಇಟ್ ಇಸ್ ಡ್ರೈನಿಂಗ್ ಯು ಅ ಲಾಟ್. ನಿಮ್ಗೆ ಗೊತ್ತಿರ್ಬೇಕಲ್ವಾ? ಸೊ ಬ್ಲಾಗಿಂಗ್ ಇಸ್ ಮೋರ್ ಲೈಕ್ ನಿಮ್ ಮನ್ಸಲ್ಲಿ ಏನಿದೆ ಅದು ಹೇಳ್ತಾ ಹೋಗೋದು. ಇಟ್ಸ್ ಲೈಕ್ ಟಾಕಿಂಗ್ ಟು ಯುವರ್ ಸೆಲ್ಫ್. It is very informal blogging. So that way I feel that blogging is more like taking a break from what you're doing. ಇಷ್ಟೆಲ್ಲ ನೀವು ಬ್ಲಾಗ್ಸಲ್ಲಿ ಬರೆದಿದ್ದೀರಾ, ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಅಥವಾ ನಿಮಗೆ ಫೇಮಸ್ ಆಗಿರೋದು ಅನ್ನೋಕ್ಕಿಂತ ಕೆಲವೊಂದು ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಆಗ್ಲಿಕ್ಕಿಲ್ಲ, ಬಟ್ ನನ್ನ ಫೇವ್ರೇಟ್ ಅಂತ ಒಂದಿರುತ್ತೆ.
ಅಂದರೆ ನಾವು ಬರೆಯೋದು ಅಂತಂದರೆ ನಮ್ಮ ಭಾವನೆಗಳನ್ನು ಅಥವಾ ನಮ್ಮ ಫೀಲಿಂಗ್ಗಳನ್ನು ಒಂದು ಚೌಕಟ್ಟಲ್ಲಿ ಒಂದು ಪೇಜಲ್ಲಿ ಅಂತ ನಾವು ಒಂದು ಕೊಲಾಬ್ರೇಟ್ ಮಾಡಿ ಇಡೋದು ಅಂತ ಹೇಳ್ಬೋದು. ಸೊ ನಿಮ್ಮ ಫೇವ್ರೆಟ್ ಟಾಪಿಕ್ ಅಥವಾ ನೀವು ಬರೆದಿರೋಂಥ ಇತ್ತೀಚೆಗಿನ ಬರಹಗಳಲ್ಲಿ ಯಾವುದು ನಿಮ್ಮ ಫೇವ್ರೆಟ್ ಅಂತ? ನಂದು ಲೇಟೆಸ್ಟ್ ಬ್ಲಾಗ್ ವೆನ್ ಶುಡ್ ಇಂಡಿಯನ್ ಪೇರೆಂಟ್ಸ್ ಲೆಟ್ ಗೋ ಆಫ್ ದೇರ್ ಚಿಲ್ಡ್ರನ್ ಅಂತ. ಸೂಪರ್. ಸೊ ಅದನ್ನು ನಾನು ಬರೆಯೋದೆಲ್ಲ ಟಾಪಿಕ್ಸ್ ಇಸ್ ಸಮಥಿಂಗ್ ದಟ್ ಟಚಸ್ ಮೀ. ಸೊ ಎಲ್ಲ ಬ್ಲಾಗ್ ನನ್ಗೆ ಇಷ್ಟನೇ ಆಗಿರೋದು ಆಕ್ಚುಲಿ. ಇಲ್ಲಾಂದ್ರೆ ನಂಗೆ ಅದು ಬರೆಯಕ್ಕೆ ಬರಲ್ಲ. ಇಫ್ ದಟ್ ಟಾಪಿಕ್ ಡಸಂಟ್ ಇಂಟ್ರೆಸ್ಟ್ ಮೀ, ಆ ಟಾಪಿಕ್ ಮೇಲೆ ವಿಷಯನೇ ಬರಲ್ಲ ನಂಗೆ, ಮಾತಾಡಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಸೊ ಅದು ಲೇಟೆಸ್ಟ್ ಬ್ಲಾಗ್ ಒಂಥರ ನನಗೆ ಇಟ್ ಇಸ್ ಹಾರ್ಟ್ ಟಚಿಂಗ್ ಅಂತಾರಲ್ವಾ. ಬಿಕಾಸ್ ಇವಾಗ ನಾವು ನೋಡ್ತಾ ಇದೀವಿ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ. ಮಕ್ಕಳೆಲ್ಲ ಬಿಟ್ಟು ಹೋಗ್ತಾ ಇದಾರೆ. 18 ವರ್ಷ ಆದ ಕೂಡ್ಲೆ, ಮದ್ವೆ ಆದ ಕೂಡ್ಲೆ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಆಗತ್ತಾ? all the parent has put so much effort on raising their children. ಸ್ವಲ್ಪ ಆದ್ರೂ ಮಕ್ಕಳು ಅದು ವಾಪಸ್ ಕೊಡ್ಲೇಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಐ ಫೀಲ್ ಎಸ್, ನಂದು ಅದು ಒಂಥರ ಇವಾಗ ಲೇಟೆಸ್ಟ್ ಫೇವ್ರೇಟ್ ಆಗ್ಬಿಟ್ಟಿದೆ. ಇದೇ ಒಂದು ರೀಸನ್ನಿಗೆ ನೀವು ಫಾರಿನ್ ಇಂದ ಮತ್ತೆ ಬಂದಿರೋದಾ? ಹೌದು, ದಟ್ ಇಸ್ ದ ಮೇನ್ ರೀಸನ್. ಬೋತ್ ಆರ್ ಪೇರೆಂಟ್ಸ್, ನನ್ನ ಗಂಡಂದು ನಂದು ಇಬ್ರು 4 ಜನನು ಇಲ್ಲೇ ಇದ್ದಾರೆ, ಉಡುಪಿಯಲ್ಲೇ ಇದ್ದಾರೆ. ಇನ್ಲಾಸ್ ಉಡುಪಿಯಲ್ಲಿದ್ದಾರೆ, ಪೇರೆಂಟ್ಸ್ ಕೂಡ ಉಡುಪಿಯಲ್ಲೇ ಇದ್ದಾರೆ. ಸೊ ವೆನ್ ವಿ ವರ್ ದೇರ್, ನಾವು ವಿ ವರ್ ಸೀಯಿಂಗ್ ದೆಮ್ ಗ್ರೋಯಿಂಗ್ ಓಲ್ಡ್. ಅದ್ ಮುಖದಲ್ಲಿ ರಿಂಕಲ್ಸ್ ಬರುತ್ತೆ ಅಂಡ್ ರಿಟೈರ್ ಆಗ್ತೀರಾ. ದಟ್ ರಿಟೈರ್ಮೆಂಟ್ ಇಸ್ ಅ ಹ್ಯೂಜ್ ಫೇಸ್. ಸೊ ಆ ರಿಟೈರ್ಮೆಂಟ್ ಟೈಮ್ ಅಲ್ಲಿ ನಮ್ಗೆ ಅನ್ಸುತ್ತೆ, ಅಯ್ಯೋ ಅವ್ರು ರಿಟೈರ್ ಆಗ್ತಾ ಇದಾರೆ, ಏನ್ ಮಾಡ್ತಾರೆ, ನಾವಿಲ್ಲ ಅಲ್ಲಿ, ನಾವ್ ಇರ್ಬೇಕಿತ್ತು ಆ ಟೈಮ್ ಅಲ್ಲಿ ಅವರಿಗೆ ಅಂತ ಅನ್ಸ್ತಾ ಇತ್ತು. ಸೊ ದಟ್ ಇಸ್ ವೆನ್ ವಿ ಮೂವ್ ಬ್ಯಾಕ್ ಟು ಇಂಡಿಯಾ. ಅಲ್ಲ, ಇದುವರೆಗೂ ನಾವು ಕೇಳಿರೋದು ಮಕ್ಕಳ ಬೆಳವಣಿಗೆಯನ್ನ ನೋಡಿದೀವಿ ಅಂತ. ಇದು ನೀವೊಂದು ಹೊಸ ಟಾಪಿಕ್ ನಮ್ಗೆ ಹೇಳ್ಕೊಟ್ರಿ. ಅಂದ್ರೆ ತಂದೆ ತಾಯಿಗಳು ಬೆಳಿತಾರೆ ಅಂತ ಹೇಳಿ ಅಲ್ವಾ, ಅವರನ್ನ ನಾವು ಬೆಳೆಯೋದನ್ನ ನೋಡ್ಬೇಕು. ಒಂದು ಆಕ್ಚುಲಿ ಅವ್ರಿಗೆ ಅಗತ್ಯ ಇರಲ್ಲ ನಮ್ದು, ನಮ್ಗ ಅನ್ಸುತ್ತೆ ದಟ್ ದೇ ವಾಂಟ್ ಅಸ್ ಅಂತ. ಅವ್ರು ಇಷ್ಟು ವರ್ಷ ಇಂಡಿಪೆಂಡೆಂಟ್ ಆಗಿದ್ದು, ದೇ ಆರ್ ಸ್ಟಿಲ್ ಇಂಡಿಪೆಂಡೆಂಟ್. ಅವ್ರಿಗೆ ಬೇಕಾಗಿರಲ್ಲ. ಬಟ್ ಹತ್ರ ಇದ್ರೆ, ಇದ್ದಾರೆ ಮಕ್ಕಳು ನಮ್ ಹತ್ರ ಇದ್ದಾರೆ, ನಮ್ಗೆ ಏನಾದ್ರೂ ಬೇಕಾದ್ರೆ ಅವ್ರು ಬರ್ತಾರೆ ಅಂತ ಒಂದು ಭರೋಸೆ ಇರುತ್ತೆ ಅವ್ರಿಗೆ. ಆ ಧೈರ್ಯದಲ್ಲಿ ಅವ್ರಿಗೆ ಇನ್ನೂ ಒಂದು 10-20 ವರ್ಷ ಆರಾಮದಲ್ಲಿ ಕಳಿಬಹುದು. ಸೊ ಆಕ್ಚುಲಿ ನೀವು ಅವ್ರ ಜೊತೆ 24 hours ಆಗಿ ಇರ್ಬೇಕಂತ ಏನು ರೂಲ್ ಇಲ್ಲ. ಬಟ್ ಏನ್ ಬೇಕು ಏನ್ ಬೇಡ, ಫೋನ್ ಮಾಡೋದು, ಮಧ್ಯಾಹ್ನ ಊಟಕ್ಕೆ ಹೋಗೋದು, ಆತರ ಚಿಕ್ಕ ಪುಟಾಣಿ ನೀವು ಮಾಡೋದೆಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇರ್ಬೋದು ಅನ್ಕೋತೀನಿ, ಇಲ್ಲಿ ಅಬ್ರಾಡ್ ಅಲ್ಲಿ ಎಲ್ಲ. ಅವರು ಇದ್ರ ಬಗ್ಗೆ ಏನಂತ ನಿಮ್ಗೆ, ಅಂದ್ರೆ ಫಾರಿನ್ ಇಂದ ಬರುವಾಗ ತುಂಬಾ ಜನ ಹೇಳಿರ್ಬೋದು, ಏನ್ ನೀವು ಮತ್ತೆ ಊರಿಗೆ ಹೋಗ್ತಿದ್ದೀರಾ, ನಿಮ್ಮ ಕರಿಯರ್ ಬಗ್ಗೆ ಹೇಗೆ ಏನು ಅಂತ. ಸೊ ಅವಾಗ ನಿಮ್ಗೊಂದು ನಿಮ್ಮ ಫ್ಯೂಚರ್ ಬಗ್ಗೆ ನಿಮ್ಗೆ ಏನೋ ಒಂದು ಸೆಕ್ಯೂರಿಟಿ ಅಂತ ಈಗೇನು ಅನ್ಸ್ಲಿಲ್ವ? ಫ್ಯೂಚರ್ ಏನಿರ್ಬೋದು ನಮ್ದು ಮತ್ತೆ ಊರಿಗೆ ಹೋದ್ರೆ ಅಂತ? ಆಕ್ಚುಲಿ ನಾವು ಎಣ್ಸ್ಲೇ ಇಲ್ಲ, ಏನಾಗತ್ತೆ ಅಂತ ಎಣ್ಸ್ಲಿಲ್ಲ. ವಿ ಜಸ್ಟ್ ವಾಂಟೆಡ್ ಟು ಕಮ್ ಬ್ಯಾಕ್, ಬಂದ್ವಿ. ಬಟ್ ತುಂಬಾ ಜನ ಅಲ್ಲಿದ್ದವರು ನಮ್ಮ ಫ್ರೆಂಡ್ಸ್ ಎಲ್ಲ ಎವ್ರಿ ಇಯರ್ ಅವ್ರು ಒಂದೇ ಕತೆ ಹೇಳೋದು, ಈ ವರ್ಷ ಗ್ಯಾರಂಟಿ ಹೋಗ್ತೀನಿ ಮಗ ಇಂಡಿಯಾಕ್ಕೆ, ಈ ವರ್ಷ ಗ್ಯಾರಂಟಿ ಹೋಗ್ತೀನಿ ಮಗ ಅಂತ. ಬಟ್ ಹೆಂಡತಿ ಮಕ್ಕಳು ಕೇಳಲ್ಲ. ಬಿಕಾಸ್ ದೇ ಯೂಸ್ ಟು ದ ಲೈಫ್ ಸ್ಟೈಲ್ ದೇರ್, ಆರಾಮಾಗಿ ಹೋಗ್ಬಿಟ್ಟಿದೆ ಲೈಫ್ ಅವರಿಗೆ. ಸೊ ದೇ ಡೋಂಟ್ ವಾಂಟ್ ಟು ಕಮ್ ಬ್ಯಾಕ್ ಹಿಯರ್ ಅಂಡ್ ಸ್ಟ್ರಗಲ್. ಅವರಿಗೆ ಅದು ಒಂದು ಸ್ಟ್ರಗಲ್ ತರ ಕಾಣಿಸುತ್ತೆ. ಬಟ್ ನಮ್ಗೆ ಅದೊಂದು ಗುರಿ ಇತ್ತು, ಇಲ್ಲಿ ಬರ್ಬೇಕು, ಉಡುಪಿಗೆ ಬರ್ಬೇಕು, ನಮ್ ಜಾಗದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ. ಸೊ ದಟ್ ಇಸ್ ಹೌ ವಿ ಸ್ಟಾರ್ಟೆಡ್. ಬರ್ತಾ ಬರ್ತಾ ಆಗೋಗತ್ತೆ. ನಮ್ದೇ ಒಂದು ಸಾಫ್ಟ್ವೇರ್ ಕಂಪನಿ ಹಾಕಿದ್ವಿ, ಸ್ವಲ್ಪ ಜನ ಎಂಪ್ಲಾಯೀಸ್ ಇದ್ದಾರೆ, ಕೆಲವರು ಮನೆ ಕಟ್ಕೊಂಡಿದ್ದಾರೆ. ಸೊ ವಿ ಫೀಲ್ ಪ್ರೌಡ್ ದಟ್ ನಮ್ಮಿಂದ ಏನೋ ಆಗ್ತಾ ಇದೆ ಇಲ್ಲಿ. ಮನೆ ಅವ್ರವ್ರ ಮನೆ ಕಟ್ತಾ ಇದ್ದಾರೆ, ಮದುವೆ ಆಗ್ತಾ ಇದೆ ಹುಡುಗಿಯರಿಗೆ ಅವ್ರದೇ ಸಂಬಳದಲ್ಲಿ. ಸೊ ವಿ ಫೀಲ್ ಗುಡ್ ಅಬೌಟ್ ಇಟ್. ನಮ್ ಫ್ಯೂಚರ್ ಬಗ್ಗೆ ನಾವು ಏನು ಎಣಿಸ್ಲಿಲ್ಲ. ಫಾರ್ ಅಸ್ ಇಟ್ಸ್ ಲೈಕ್ ಅ ಬಿಗ್ ಲಾಂಗ್ ವೆಕೇಶನ್. ಏನು ದುಡ್ಡು ಮಾಡಿಲ್ಲ ಅಂದ್ರೆ ವಿಲ್ ಜಸ್ಟ್ ಪ್ಯಾಕ್ ಅಪ್ ಅಂಡ್ ಲೀವ್. ಇಟ್ಸ್ ಲೈಕ್ ಅ ಲಾಂಗ್ ವೆಕೇಶನ್ ತರ ನಮ್ಗೆ. ಇಲ್ಲಿ ನಮ್ ಜಾಗದಲ್ಲಿ ಬಂದು ಇಲ್ಲಿ ಉಳ್ಕೊಂಡು, ತಂದೆ ತಾಯಿ ಅತ್ತೆ ಮಾವ ಎಲ್ರ ಜೊತೆ ಇದ್ದು, ಮಕ್ಕಳನ್ನು ಬೆಳಿತಾ ಇದ್ದಾರೆ ಇಬ್ರು. ಸೊ ಇಟ್ಸ್ ಅ ಮೇಜರ್ ಡಿಸಿಷನ್ ಮೇಕರ್ ಇನ್ ಅವರ್ ಲೈಫ್. ಈಗ
ಈಗ ಮಕ್ಕಳು ಅಂದ ತಕ್ಷಣ ಮಕ್ಕಳಿಗೆ ಬರೋಣ. ಎಷ್ಟು ಇಬ್ರು ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿ, ತುಂಬಾ ಮುದ್ದಾಗಿದ್ದಾರೆ, ನಾನು ನೋಡಿದ್ದೀನಿ. ಯಾವ ಕ್ಲಾಸಲ್ಲಿ ಇದ್ದಾರೆ ಅವರು? ಮಗಳು ಇನ್ನು 4th ಸ್ಟ್ಯಾಂಡರ್ಡ್, ಮತ್ತೆ ಮಗ LKG ಹೋಗ್ತಾ ಇದ್ದಾನೆ. ಓಕೆ, ನಾನು ಸ್ಟಡೀಸ್ ವೈಸ್ ಕೇಳೋದಿಲ್ಲ, ಯಾಕಂದ್ರೆ ಬೈ ಡಿಫಾಲ್ಟ್ ಸ್ಕೂಲ್ನವರೇ ಅಷ್ಟು ಅವರನ್ನ ರೆಡಿ ಮಾಡಿ ಬಿಡ್ತಾರೆ. ಅದು ಬಿಟ್ಟು ಕಲ್ಚರಲಿ ಅವರನ್ನ ಹೇಗೆ ನೀವು ಗ್ರೋ ಮಾಡ್ತಿದ್ದೀರಾ? ನಾವು ಎಲ್ಲಿದ್ರು we have to know our culture. That is I feel very strongly for our culture and our nature. ಎರಡೇ ಇರೋದು, ನಮ್ಮ ನೇಚರ್, ನಮ್ಮ ಕಲ್ಚರ್. ಅದನ್ನ ಎರಡು ಉಳಿಸ್ಕೊಂಡ್ರೆ we don't have to worry about anything. ನಮ್ಗೆ ಏನ್ ಕೊಡಕ್ಕಾಗತ್ತೆ ಮಕ್ಕಳಿಗೆ ಅದನ್ನ ಕೊಡ್ಬೇಕು. ಸಂಸ್ಕಾರ ಹೇಳ್ತೀವಲ್ವಾ, ದೇವರಿಗೆ ನಮಸ್ಕಾರ ಮಾಡೋದು, ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಇಟ್ ಹ್ಯಾಸ್ ಟು ಬಿ ದೇರ್. ಎಷ್ಟು ನಾವು ವೆಸ್ಟರ್ನ್ ಕಲ್ಚರ್ ಮಾಡಿದ್ರುನು ಇದೆಲ್ಲ ನಮ್ ಸಂಸ್ಕೃತಿ ಮಾಡ್ಲೇಬೇಕು. ಕೆಳಗಡೆ ಕುತ್ಕೊಂಡು ಊಟ ಮಾಡೋದು, ಬಾಳೆ ಎಲೆಯಲ್ಲಿ ಏನಾದ್ರು ಚಿಕ್ಕದು ನಾವು ಏನ್ ಮಾಡ್ತೀವಿ ಅದೆಲ್ಲ ಮ್ಯಾಟರ್ ಆಗತ್ತೆ ಅಂತ ಅನ್ಕೋತೀನಿ. ಅದು ರೂಢಿ ಇಟ್ಕೊಂಡಿದ್ದೀರಾ ಮನೆಯಲ್ಲಿ? ಹೌದು. ಊಟ ಮಾಡುವ ಟೈಮಲ್ಲಿ ಎಲ್ಲ ಬಂದು ಒಂದೇ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ಬೇಕು. ಬಿಕಾಸ್ ದಟ್ ಇಸ್ ಓನ್ಲಿ ಟೈಮ್ ವಿ ಗೆಟ್ ಇವಾಗ ಮಾತಾಡಕ್ಕೆ. ಇಲ್ಲಾಂದ್ರೆ ಎಲ್ರದು ಲೈಫ್ ಹೇಗಾಗಿದೆ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಎಲ್ಲ ಲೈಫ್ ಅಲ್ಲಿ ಬ್ಯುಸಿ ಆಗೋಗಿದ್ದಾರೆ. 4 ವರ್ಷ ಮಗನಿಗೆ ಕೇಳಿದ್ರೆ ಅವ್ನು ಹೇಳ್ತಾನೆ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾತಾಡ್ತೀನಿ ಅಂತ. ಅಲ್ವಾ? ಅದು ಇನ್ಫ್ಲುಯೆನ್ಸ್ ನಮ್ಮಿಂದನೇ ಆಗಿರೋದು ಅನ್ಸುತ್ತೆ ನನ್ನ ಮಕ್ಕಳಿಗೆ. ಇಲ್ಲ, ಮಕ್ಕಳಿಗೆ ಎಲ್ಲಿಂದ ಕಲಿತಾರೆ ಅಂದ್ರೆ ನಾನು ನೀವು ಅಂತ ಹೇಳ್ತಿಲ್ಲ. ಈಗ ಏನಾಗ್ತಿದೆ, ಮಕ್ಕಳು ನಮ್ಮನ್ನೇ ಪೇರೆಂಟ್ಸ್ಗೆ ಕಂಪೇರ್ ಮಾಡ್ಕೋತಾರೆ. ನೀನ್ ಮಾಡ್ತೀಯ, ನಾನ್ ಮಾಡ್ಬಾರ್ದ? ಹಾಗೆ ಅದು ಯಾಕೋ ಅಂತ ನನಗೂ ಗೊತ್ತಿಲ್ಲ. ಸೊ ಎನಿವೆ, ಮತ್ತೆ ಬ್ಯಾಕ್ ಟು ದ ಟಾಪಿಕ್ ಬರೋಣ. ಸೊ ನೀವು ಮೊದಲು ಬರೆದ ನಿಮ್ಮ ಬ್ಲಾಗಲ್ಲಿ ಯಾವ ಟಾಪಿಕ್ ಮೇಲೆ ಬರೆದ್ರಿ, ಮತ್ತೆ ಅದೇನಿತ್ತು ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಅಂತ? ಐ ಹ್ಯಾಡ್ ಎ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಂದು 5 months ಅಲ್ಲಿ ಮಿಸ್ಕ್ಯಾರೇಜ್ ಆಗಿತ್ತು. ಸೊ ಐ ಕುಡಂಟ್ ಕಮ್ ಔಟ್ ಆಫ್ ಇಟ್. ಅಂದ್ರೆ ಇಟ್ ವಾಸ್ ಪರ್ಫೆಕ್ಟ್ಲಿ ಹೆಲ್ದಿ ಪ್ರೆಗ್ನೆನ್ಸಿ. ಯಾರು ನಾವು ನಮ್ಮ ಪಾಡಿಗೆ ನಮ್ಮ ಫ್ಲಾಟ್ ಅಲ್ಲಿ ಇದ್ವಿ, ಎಲ್ಲ ನಾರ್ಮಲ್ ಆಗಿತ್ತು. ಮಗಳು 4 ವರ್ಷ ಇದ್ಲು ಆವಾಗ. ಅಂಡ್ ಐ ವಾಸ್ ಪ್ರೆಗ್ನೆಂಟ್ ವಿತ್ ಮೈ ಸೆಕೆಂಡ್ ಚೈಲ್ಡ್. ಐ ವಾಸ್ 5 months. ಹಿಂದಿನ ದಿನ ಮಗಳದ್ದು ಸ್ಕೂಲ್ ಡೇಗೆ ಹೋಗಿ ಬಂದಿದ್ದೀವಿ. ಎವ್ರಿಥಿಂಗ್ ವಾಸ್ ನಾರ್ಮಲ್. ಡಾಕ್ಟರ್ಸ್ ಏನು, ಇಟ್ ವಾಸ್ ನಾಟ್ ಕಾಂಪ್ಲಿಕೇಟೆಡ್. ಸೊ ನೆಕ್ಸ್ಟ್ ಡೇ 5 o'clock ಬೆಳಿಗ್ಗೆ ನನಗೆ ಪೇನ್ಸ್ ಶುರು ಆಯ್ತು, ಲೇಬರ್ ಪೇನ್ಸ್. ಅಂಡ್ ವಿ ಡಿಡ್ಂಟ್ ನೋ, ನಮ್ಗೆ ಗೊತ್ತಾಗಿಲ್ಲ ಅದು ಲೇಬರ್ ಪೇನ್ಸ್ ಅಂತ. ಅಂಡ್ ಐ ವಾಸ್ ವೇಟಿಂಗ್ ಫಾರ್ ದ ಡಾಕ್ಟರ್ ಟು ಗೆಟ್ ಅಪ್. ಅಯ್ಯೋ 5 ಗಂಟೆ ಇಷ್ಟು ಬೇಗ ಏನ್ ಡಾಕ್ಟರಿಗೆ ಕಾಲ್ ಮಾಡೋದು ಅಂತ ಹೇಳಿ ವಿ ವೇಟೆಡ್ ಫಾರ್ ಸಮ್ ಟೈಮ್. ಸೊ ನಾನು ಗಂಡನಿಗೂ ಎಬ್ಸ್ಲಿಲ್ಲ, ಪಾಪ ಮಲ್ಕೊಂಡಿದ್ದಾರೆ ಅಂತ ಹೇಳಿ, ಏನೋ ಹೊಟ್ಟೆ ನೋವು ಇರ್ಬೋದು ಅಂತ ಹೇಳಿ ಅನ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನೇ ಇದ್ದೆ. ಬಟ್ ಅರ್ಧ ಗಂಟೆ ಆಗುವಾಗ ಗೊತ್ತಾಗತ್ತೆ ಅಲ್ವಾ, ಏನೋ ಇದು ಪೇನ್ ನಾರ್ಮಲ್ ಅಲ್ಲ ಅಂತ ಹೇಳಿ. ಸೊ ದೆನ್ ನಾನು ಗಂಡನಿಗೆ ಎಬ್ಸಿದ್ದೆ. ಅಂಡ್ ದೆನ್ ಹಿ ಸೆಡ್ ನೋ, ವಿ ಕಾಂಟ್ ವೇಟ್, ವಿಲ್ ಗೋ ಅಂತ ಹೇಳಿದ್ರು. So that was a very unfortunate incident. We lost our baby at that time. And they tried their best, of course. The doctors tried everything that they could do. But this had to happen. ಅದು ಹೇಳ್ತಾರಲ್ವಾ, ಅದು ಬರೋದು ನಮ್ಗೆ ಬಂದೇ ಬಿಡುತ್ತೆ, ಹೋಗೋದು ನಮ್ ಕೈಯಲ್ಲಿ ಯಾವತ್ತೂ ಇರಲ್ಲ. ಸೊ ಅದನ್ನ ಎಣಿಸಿ ನಾವು ಮುಂದೆ ಬಂದಿದೀವಿ. ಬಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ನನ್ನ ಮನ್ಸಲ್ಲಿ ಇತ್ತು ಅದು. ಎಷ್ಟಂದ್ರು ಎಷ್ಟು ಮಾತಾಡಕ್ಕಾಗತ್ತೆ ಯಾರ ಹತ್ರ ಆದ್ರೂ. ಐ ಕೆನಾಟ್ ಟಾಕ್ ಆನ್ ದ ಟಾಪಿಕ್. ಇವಾಗ ಇಷ್ಟು ವರ್ಷ ಆದ್ಮೇಲೆ, ಇಟ್ಸ್ ಅಬೌಟ್ 5 years ಸಿನ್ಸ್ ದಟ್ ಇನ್ಸಿಡೆಂಟ್. ಆಫ್ಟರ್ 5 years ಐ ಆಮ್ ಏಬಲ್ ಟು ಟಾಕ್ ಲೈಕ್ ದಿಸ್ ಆನ್ ಸ್ಕ್ರೀನ್. ಬಟ್ ಅದ್ರ ಮುಂಚೆ ನಂಗೆ ಬಾಯಿ ಬರ್ತಾ ಇರ್ಲಿಲ್ಲ, ಕೈನೂ ಬರ್ತಾ ಇರ್ಲಿಲ್ಲ ಬರೆಯಕ್ಕೆ. ಸೊ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ಆನ್ ಮೈ ಮೊಬೈಲ್. ಒಂದ್ ಡೈರಿ ತರ ಮೇಂಟೈನ್ ಮಾಡ್ಕೊಂಡು ಹೇಳಿದ್ದೆ ಅಲ್ವಾ ನಿಮ್ಗೆ. ಸೊ ಆವಾಗ ಬರೆಯಕ್ ಸ್ಟಾರ್ಟ್ ಮಾಡಿದ್ದೆ, ಏನೋ ಒಂದ್ ನಾವೆಲ್ ತರ ಸ್ಟಾರ್ಟ್ ಮಾಡಿದ್ದೆ. ಸೊ ದಟ್ಸ್ ಹೌ ಇಟ್ ಹಸ್ ಕಮ್ ಸೋ ಫಾರ್. ಸೊ ಇವಾಗ ಐ ಆಮ್ ಫೈಂಡಿಂಗ್ ನ್ಯೂ ಟಾಪಿಕ್ಸ್. ಇಟ್ ನೀಡ್ ನಾಟ್ ಬಿ ದ ಸೇಮ್ ಟಾಪಿಕ್ಸ್, ಬೇರೆ ಬೇರೆ ಟಾಪಿಕ್ಸ್ ಬರ್ತಾ ಇರುತ್ತೆ. ನಾವು ಐ ಕಾಂಟ್ ಸ್ಟಾಪ್ ರೈಟಿಂಗ್. ಅವಾಗ ಒಂದು ಟಾಪಿಕ್ ಏನ್ ಬರೆಯೋದು ಅಂತ ಬರ್ತಾ ಇತ್ತು ಮನ್ಸಲ್ಲಿ. ಇವಾಗ ಎಷ್ಟು ಟಾಪಿಕ್ ಇದೆ ಅಂದ್ರೆ ವೆನ್ ಶುಡ್ ಐ ಸ್ಟಾಪ್ ಅಂತ ಬರುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ರಕ್ಷಾ ಅವರೊಂದಿಗೆ ಮಾತು ಮುಂದುವರಿಸೋಣ.
ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನಗ್ನಗ್ತಾ ಜೀವನವನ್ನು ಕಳೀತಾ ಇರೋ ರಕ್ಷಾ ಅವ್ರ ಜೊತೆ ಮತ್ತೆ ಮಾತು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್ ರಕ್ಷಾ. ಥ್ಯಾಂಕ್ ಯು. ಓಕೆ, ನಾವು ಬ್ಲಾಗ್ ಬಗ್ಗೆ ಮಾತಾಡ್ತಿದ್ವಿ, ವ್ಯಾಲೆಂಟೈನ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಹ್ಯೂಮರಸ್ ಆಗಿ ನೀವು ಬರೀತಿದ್ದೀರಾ ಅಂತ. ಸೊ ಅದೇನು ಬರೆದಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಒಂದು 4 ಸಾಲುಗಳನ್ನು ಓದಿ ಹೇಳ್ಬೋದಾ ಅಂತ? ಹೇಳ್ತೀನಿ ಖಂಡಿತವಾಗ್ಲೂ. ಹಾಂ. ದಿಸ್ ವಾಸ್ ಅ ಬ್ಲಾಗ್ ಐ ಹ್ಯಾಡ್ ರಿಟನ್ 2 ವರ್ಷ ಮುಂಚೆ ಬರ್ದಿದ್ದೆ ವ್ಯಾಲೆಂಟೈನ್ಸ್ ಡೇಗೆ. ಓಕೆ. ಎಲ್ಲರೂ ಗಿಫ್ಟೇ ಕೊಡೋದಲ್ವಾ ವ್ಯಾಲೆಂಟೈನ್ಸ್ ಡೇಗೆ, ನಾನೇನೋ ಬೇರೆ ಕೊಡಬೇಕು ಅಂತ ಹೇಳಿ ಐ ಹ್ಯಾಡ್ ರಿಟನ್ ಅ ಬ್ಲಾಗ್. ಸೊ ದ ಬ್ಲಾಗ್ ಟೈಟಲ್ ವಾಸ್ ದ ಡ್ಯಾಮ್ ಟವಲ್ ಅಂತ. ಇಡೀ ಬ್ಲಾಗ್ ಟವಲ್ ಬಗ್ಗೆ ಬರ್ದಿದ್ದೆ. ಗಂಡನ್ ಬಗ್ಗೆ ಬೈಯಕ್ಕಾಗಲ್ಲ ಅಲ್ವಾ, ಅದಕ್ಕೆ ಟವಲಿಗೆ ಬೈತಾ ಬರ್ದೆ ನಾನು. ಸೊ ದ ಬ್ಲಾಗ್ ವಾಸ್, no matter how many blogs, articles, theories, theses get printed, the damn towel is still on the bed. ಸ್ನಾನ ಮಾಡಿದ್ಮೇಲೆ ಬಿಸಾಕೋದಷ್ಟೇ. I wonder if the towel made any evolution at all. Is it too deaf to listen and too dumb to understand? Maybe so. The bed is so far to reach, yet the towel finds its way there. There's a way to fly, no? It's too much fun, I guess. I'm begging all future generation towels to please find its way to the drying line, as it is a lot helpful mentally for us when you guys are out of the way. And you little monster brothers of the towels, the pair of socks. Rule 1 for you. No matter what, stay together. ಒಂದು ಸಾಕ್ಸ್ ಅಲ್ಲಿರುತ್ತೆ, ಇನ್ನೊಂದು ಸಾಕ್ಸ್ ಶೂಸ್ ಹತ್ರ ಇರುತ್ತೆ. ಓಕೆ. In case you find yourselves lost, please try to find the shoe. There's a chance you'll still find your twin there. And please, once in a while, do get yourselves washed. You won't lose much. Dear plates and glasses under the sofa and bed, I'm happy for you guys to stay there as long as you want. But please don't start smelling bad. I won't miss you much in the sink. The newspapers. You guys must be proud of yourselves to find a place in every sitting spot of the house. Glad you guys are around. I have company. I'll never feel lonely. Oh, I forgot the shoes. Your Royal Highness, we have built you a castle of your own if you wish to rest. The rest of electronic gadgets in the house, I'm sure you guys can coordinate and manage just fine. The television will shout about enough instructions for you all. Makes my job much easier. Yours forever, the wife. Try to tame and train your house rather. ಅದಿತ್ತು. ಸೊ ಗಂಡನಿಗೆ ಚೇಂಜ್ ಮಾಡಕ್ ಆಗಲ್ಲ, ಮನೇಲಿರುವ ವಸ್ತುಗಳನ್ನ ಟ್ರೈನ್ ಮಾಡಿ ಅಂತ ಟ್ರೈ ಮಾಡ್ಲಿಕ್ಕೆ. ಅಲ್ಲ, ಇದು ಒಂದು ಬರಹಗಾರರು ನೀವು. ಸೊ ಇಮ್ಯಾಜಿನೇಷನ್ ಶೋ ಆಗುತ್ತೆ. ಯಾಕಂತಂದರೆ ನಾನು ಒಂದು FB ಅಲ್ಲಿ ಬರೆದಿದ್ದೆ, ಫೇಸ್ಬುಕ್ಕಲ್ಲಿ. ಒಂದ್ಸರಿ ಒಂದು 2-3 ದಿನ ಎಲ್ಲ ಊರಿಗೆ ಹೋದಾಗ ಹೋಗಿ ಬಂದೆ. ಆಮೇಲೆ ಕಿಚನ್ ಎಂಟ್ರ್ ಆದಾಗ ಸೇಮ್ ಫೀಲಿಂಗ್ ನನಗೂ ಕೂಡ. ಆ ಡಬ್ಬೆಗಳೆಲ್ಲ ನನ್ನನ್ನು ನೋಡ್ತಿತ್ತು, ಟೀ ಪೌಡರ್ ನನ್ನನ್ನು ನೋಡ್ತಿತ್ತು, ಆಮೇಲೆ ಅದ್ರ ಮೇಲೆ ಮುಖದ ಮೇಲೆಲ್ಲ ಇರುವೆ ಬರ್ತಿತ್ತು. ತುಂಬ ಜನ ಲೈಕು ಮಾಡಿದ್ರು ಅದನ್ನು. ಸೊ ಆ ಒಂದು ಕೆಪಾಸಿಟಿ ಮೋಸ್ಟ್ಲಿ ಬರೆಯೋರಿಗೆ ಮಾತ್ರ ಇರುತ್ತಾ ಅಂತ. ಅದು ನಮಗೆ ವಸ್ತು ಅಲ್ಲ, ವಸ್ತು ಜೊತೆ ಅದರಲ್ಲಿ ಜೀವ ಇದೆ ಅಂತ ಹೇಳಿ. ಸೊ ಬ್ಯೂಟಿಫುಲ್. ಸೊ ಓವರಾಲ್ ಅದನ್ನು ಚೂರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೋದಾ ಏನು ಬರೆದಿದ್ದೀರಾ ಅಂತ? ಅದು ಐ ಥಿಂಕ್ ಯು ಶುಡ್ ಟ್ರೈ, ಯು ಶುಡ್ ಅಟೆಂಪ್ಟ್ ದಟ್. ಆಗತ್ತೆ, ಕಮ್ ಆನ್. ಡೆಫಿನೆಟ್ಲಿ ನಾಟ್. ಅದೊಂದು ಕಷ್ಟದ ವಿಷಯ ಹೇಳ್ಕೊಟ್ರಿ ನೀವು ನನಗೆ. ಹೌದಾ? ಐ ಥಿಂಕ್ ವೈ ಡೋಂಟ್ ಯು? ಅಲ್ಲ, ಓವರಾಲ್ ನಾನು ಕೇಳಿದ ಪ್ರಕಾರ ಏನಾಗ್ತಿದೆ ಅಂತಂದ್ರೆ, ಮನೇಲಿ ಇರೋರ್ಗಂತೂ ಹೇಳಿ ಸಾಕಾಯ್ತು. ಇನ್ನು ಕಡೆ ಪಕ್ಷಕ್ಕೆ ಆ ವಸ್ತುಗಳಿಗೆನೆ, ಸಾಕ್ಸಿಗೆ, ಶೂಗೆ, ಆಮೇಲೆ ಟವೆಲ್ಗೆ, ಅವಕ್ಕಾದ್ರೂ ಹೇಳಿ ಅಟ್ಲೀಸ್ಟ್ ಅವರಾದ್ರೂ ನಮ್ ಕತೆ ಕೇಳ್ತಾರ, ಅವರಾದ್ರೂ ನಮ್ ಕಷ್ಟ ಅರ್ಥ ಮಾಡ್ಕೋತಾರ ಅಂತಿತ್ತು ಅಂತ. ಅದ್ ಮೇನ್ ಅದೇ ಕಷ್ಟ ಇತ್ತು. ಟವೆಲ್, ಸಾಕ್ಸ್, ನ್ಯೂಸ್ ಪೇಪರ್, ಆಮೇಲೆ ತಿಂಡಿ ತಿನ್ನುವ ಪ್ಲೇಟ್. ಇದ್ 4 ಜೊತೆ ಮಾತ್ರ ನಂಗೆ ಕಂಪ್ಲೇಂಟ್ ಇತ್ತು. ಅದ್ ಯಾಕೆ ಅದ್ರ ಜಾಗದಲ್ಲಿ ಹೋಗಲ್ಲ ಅಂತ. ಸೊ ಅದ್ರಷ್ಟಿಗೆ ಅದು ಹೋಗಲ್ಲ ಅಂತ ಹೇಳಿದ್ರೆ ಹಾಕೋರು ಯಾರು? ಕರೆಕ್ಟ್. ಪ್ರತಿ ಸಲ ನಾವೇ ಯಾಕೆ ಮಾಡ್ಬೇಕು? ಸೊ ಅದನ್ನೇ ಹೇಳಿಕೊಟ್ರೆ ನೀವೇ ಆಗಿ ಹೋಗಿ ಅಂತ ನಮ್ ಕೆಲ್ಸ ಸುಲಭ ಆಗುತ್ತೆ ಅಲ್ವಾ? ಇದೊಂದು ನೀವು ಹೇಳ್ತಿರುವಾಗ ನಂಗೊಂದು ಇಮ್ಯಾಜಿನ್ ಮಾಡ್ಕೋತಿದ್ದೆ. ಕಾರ್ಟೂನ್ಗಳೆಲ್ಲ ಕಣ್ಮುಂದ್ ಬರ್ತಿತ್ತು, ಅದನ್ನ ಸ್ಟೋರಿ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ. ನಂಗೀಗ ಅದೇ ತರ ಕಾಣುತ್ತೆ ಅಲ್ವಾ? ಬರೀತಾ
ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಲುಕಿಂಗ್ ಲೈಕ್ ಅ ಸ್ಟೋರಿ. ಕರೆಕ್ಟ್ ಕರೆಕ್ಟ್. ಇದನ್ನ ನೋಡಿದ್ರೆ ಇದು ನಂಗೆ ಒಂದ್ ಕತೆ ಮಾಡ್ಬೋದು, ಅದ್ ನೋಡಿದ್ರೆ ಅದನ್ನು ಒಂದ್ ಕತೆ ತರ ಹೇಳ್ಬೋದು ಅಂತ ಆಗುತ್ತೆ. ನಾನು ಅದೇ ಆಫೀಸಿಗೆ ಸಮ್ ಟೈಮ್ಸ್ ಒಂದು ಸ್ವಲ್ಪ ಲೇಟ್ ಆಗಿ ನಮ್ಮ ಬಾಸ್ ಕಾರ್ ಏನಾದ್ರು ಫಸ್ಟ್ ನಿಂತ್ಬಿಟ್ಟಿದ್ರೆ ಆ ಕಾರನ್ನ ನಾನು ದುರ್ಗುಟ್ಕೊಂಡು ನೋಡ್ತಿದ್ಯಾ, ಯಾಕೆ ಲೇಟ್ ಬಂದೆ ಅಂತ ಕೇಳ್ತಿದ್ಯಾ ಅಂತ ಫೀಲಿಂಗ್. ಒಳಗಡೆ ಹೋದ್ರೆ ಏನೂ ಇರಲ್ಲ. ಅದೇ ಹೇಳಿದೆ ನಮ್ಮ ಬಾಸ್ ಹತ್ರ, ಈ ನಿಮ್ಮ ಕಾರು ನನಗೇನೋ ಒಂಥರ ಗುರುಗುಟ್ಕೊಂಡು ನೋಡ್ತಾ ಇತ್ತು ಅಂತ ಫೀಲಿಂಗ್ ಬರುತ್ತೆ ಅಂತ. ಮೇ ಬಿ ಅದೊಂದು ಇಮ್ಯಾಜಿನೇಷನ್ ನಮ್ಮಲ್ಲಿ ಇರತ್ತೆ ಅಂತ. ನಮ್ ಮನ್ಸು ಸ್ಟಾಪೇ ಆಗಲ್ಲ ಅಲ್ವಾ? ವಿ ಕೀಪ್ ಥಿಂಕಿಂಗ್ ಆಲ್ ದ ಟೈಮ್. ಏನ್ ನೋಡಿದ್ರು ಒಂದ್ ಕತೆ ಹಿಂದ್ಗಡೆ ಬರ್ತಾ ಇರುತ್ತೆ. ಯಾರಾದ್ರೂ ನಮ್ಮ ಹತ್ರ ಮಾತಾಡ್ತಾ ಇದ್ರು ಕೆಲವೊಮ್ಮೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ ಕತೆ ನಡೀತಾ ಇರುತ್ತೆ ಏನಾದ್ರೂ. ಅದಕ್ಕೆ ಅದನ್ ಬರಿಬಹುದು ಇದನ್ ಬರಿಬಹುದು ಅಂತ. ಮೂಡಿ ಅಂತ ಹೇಳ್ತಿರ್ಬೋದು ತುಂಬಾ ಜನ ಅಲ್ವಾ, ತುಂಬಾ ಮೂಡಿ ಇದೆಯಾ? ಅಲ್ಲ, ನನ್ ಗಂಡ ಹೇಳ್ತಾರೆ, ನಾನ್ ಇದೇ ಮಾತು ನಿನ್ಗೆ ಮೊದ್ಲು ಹೇಳಿದಿನಲ್ವಾ, ಯಾಕೆ ಕೇಳಿಸ್ಲಿಲ್ಲ ಅಂತ. ಕೇಳ್ತಾ ಇರ್ತೀನಿ, ಆದ್ರೆ ಮನ್ಸಲ್ಲಿ ರೆಜಿಸ್ಟರ್ ಆಗ್ತಾ ಇರಲ್ಲ ಕೆಲವೊಮ್ಮೆ. ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್ ರೈಟಿಂಗ್, ತುಂಬಾ ಇಷ್ಟ ಆಯ್ತು. ಅದನ್ನ ಮೋಸ್ಟ್ಲಿ ನೋಡೋಣ ಇನ್ ಫ್ಯೂಚರಲ್ಲಿ ನಾಟಕ ಏನಾದ್ರು ಮಾಡ್ಸಕ್ಕಾಗತ್ತಾ ಅಂತ. ನಿಮ್ ಕೈಯಲ್ಲಿ ಏನೋ ಆಗುತ್ತೆ. ನಾಟಕ ಅಂದ ತಕ್ಷಣ ನೆನಪಾಯ್ತು, ಬರೆಯೋದನ್ನ ಬಿಟ್ಟು ಬೇರೆ ಏನೆಲ್ಲ ಹಾಬಿ ಇದೆ ರಕ್ಷಾ ನಿಮ್ಗೆ? ಐ ಲೈಕ್ ಟು ಪೇಂಟ್. ಪೇಂಟಿಂಗ್ ಮತ್ತೆ ಬೇಕಿಂಗ್. ಓ ಆಯ್ತು, ಸರಿ. ಎಲ್ಲವನ್ನು ಒಂಥರ ಈ ನಿಮ್ಮನ್ನ ನೋಡಿದ್ರೆ ಒಂಥರ ಗಡ್ಬಡ್ ಐಸ್ ಕ್ರೀಮ್ ತರ ಇದೆ, ಎಲ್ಲವೂ ಇದೆ ಅದ್ರಲ್ಲಿ. ಅದು ನನ್ ಗಂಡ ಹೇಳ್ತಾರೆ, ಎಲ್ಲದನ್ನು ಮಾಡ್ತೀಯ, ಸರಿಯಾಗಿ ಒಂದು ಯಾವ್ದು ಮಾಡ್ತೀಯ ಅಂತ ಹೇಳು ಅಂತ. ಇಲ್ಲ ಇಲ್ಲ, ಅದೇ ಅದು ಒಂದೇ ಒಂದ್ ಮಾಡ್ಕೊಂಡು ಹೋದ್ರೆ ಲೈಫ್ ಬೋರಿಂಗ್ ಕಲರ್ಫುಲ್ ಆಗಿರ್ಬೇಕು. ಅದೇ ಹೇಳ್ದಲ್ಲ, ಲೈಫ್ ಇಸ್ ಆಲ್ ಅಬೌಟ್ ಎಂಜಾಯಿಂಗ್. ಇವಾಗ ನೀವು ಮಾಡೋದನ್ನ ನೀವು ಎಂಜಾಯ್ ಮಾಡಿಲ್ಲ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಡೂಯಿಂಗ್ ಇಟ್. ಈಗ ನಂಗೆ ಕೆಲವೊಮ್ಮೆ ಅನ್ನ ಸಾರು ಮಾಡಕ್ ಇಷ್ಟ ಆಗಲ್ಲ, ನಾನು ಮಾಡಲ್ಲ. ನಾನು ಹೇಳಿ ಬಿಡ್ತೀನಿ, ನಂಗೆ ಇಷ್ಟ ಆಗಲ್ಲ. ಅದೇ ನಾನ್ ಪಿಜ್ಜಾ ಮಾಡು ಅಂತ ನಾ ಇಮಿಡಿಯೇಟ್ಲಿ ರೆಡಿ, ಕೇಕ್ ಮಾಡು ಅಂದ್ರೆ ಇಮಿಡಿಯೇಟ್ಲಿ ರೆಡಿ ಆಗ್ತೀನಿ. ಸೊ ಬೋರಿಂಗ್ ಏನಾದ್ರೂ ಯಾವತ್ತು ಅದನ್ನೇ ರೂಢಿ ತರ ಮಾಡ್ಕೊಂಡು ಹೋದ್ರೆ ಕೆಲವೊಮ್ಮೆ ಬೋರ್ ಆಗುತ್ತಲ್ವಾ. ಹಾಗಾಗಿ ನನ್ಗೆ ಐ ಲೈಕ್ ಟು ಟ್ರೈ ನ್ಯೂ ಥಿಂಗ್ಸ್. ಓಕೆ, ಪೇಂಟಿಂಗ್ ಅಂದ್ರೆ ಯಾವ ತರದ ಪೇಂಟಿಂಗ್, ಅಥವಾ ಇದುವರೆಗೂ ಎಷ್ಟು ಪೇಂಟ್ ಮಾಡಿದೀರಾ, ಎಲ್ಲಿವರೆಗೂ ಆ ಒಂದು ಜಗತ್ತು ಎಲ್ಲಿವರೆಗೂ ನಿಮ್ಗೆ ಹತ್ರವಾಗಿದೆ ಅಂತ? ನೋಡಿ, ಫಾರ್ಮಲ್ ಟ್ರೈನಿಂಗ್ ನಾನು ತುಂಬಾ ಕಮ್ಮಿ ತಗೊಂಡಿರೋದು. ಮಧ್ಯದಲ್ಲಿ ವೆನೆವರ್ ಲೈಫ್ ಗೇವ್ ಮಿ ಅನ್ ಆಪರ್ಚುನಿಟಿ, ನಾನು ಸ್ಕೂಲಿಗೆ ಹೋಗಿ ಕಲಿತಾ ಇದ್ದೆ, ಪೇಂಟಿಂಗ್ ಸ್ಕೂಲಿಗೆ ಹೋಗಿ. ಬಟ್ ಆನ್ ಮೈ ಓನ್ ನಾನು ತುಂಬಾ ಎಲ್ಲ ಮಾಡಿದ್ದೀನಿ ಮನೆಯಲ್ಲಿ. ಏನ್ ಸಿಗತ್ತೆ ಅದ್ರ ಮೇಲೆ ಪೇಂಟ್ ಮಾಡ್ತೀನಿ. ಬಾಟಲ್ ಮೇಲೆ ಪೇಂಟ್ ಮಾಡಿದ್ದೆ, ಟೈ ಮೇಲೆ ಪೇಂಟ್ ಮಾಡಿದ್ದೆ, ಪೇಪರ್ ಸಿಕ್ತು, ಪೇಪರ್ ಮೇಲೆ ಒಂದಿನ ಏನೋ ಬರಿತಾ ಇದ್ದೆ, ಬೋರ್ ಆಯ್ತು, ಗೋಡೆ ಪ್ಲೇನ್ ಕಾಣಿಸ್ತಾ ಇತ್ತು, ಗೋಡೆ ಮೇಲೆ ಹೋಗಿ ಪೇಂಟ್ ಮಾಡಿದೆ. ಏನೋ ಚಾಕ್ ತರ ಈಗ ಕಲರ್ ಪೇಸ್ಟಲ್ಸ್ ಬರುತ್ತೆ, ಅದನ್ನ ಹಿಡ್ಕೊಂಡು ಗೋಡೆ ಮೇಲೆ ಪೇಂಟ್ ಮಾಡುತ್ತೆ. ಸ್ಮಾಲ್ ಥಿಂಗ್ಸ್, ಏನೋ ಚಿಕ್ಕದು ಒಂದು ಬೀಜ ಸಿಕ್ತು, ಚೆನ್ನಾಗಿತ್ತು ನೋಡಕ್ಕೆ ಬೀಜ, ಸೊ ಬೀಜದ ಮೇಲೆ ಪೇಂಟ್ ಮಾಡಿದ್ದೆ. ಸೊ ಏನ್ ಸಿಗತ್ತೆ ಅದ್ರ ಮೇಲೆ ಪೇಂಟ್ ಮಾಡ್ತಾ ಇರ್ತೀನಿ. ಪೇಂಟಿಂಗು, ರೈಟಿಂಗು ಎಲ್ಲ ನಾವು ಇದುವರೆಗೂ ಮಾತಾಡಿದ್ವಿ. ಸೊ ಓವರ್ ಆಲ್ ಲೈಫ್ ಹೇಗಿದೆ ರಕ್ಷಾ? ಇಟ್ಸ್ ವೆರಿ ನೈಸ್. ಇಟ್ಸ್ ಹೌ ವಿ ವಾಂಟ್ ಇಟ್ ಟು ಬಿ. ನಮಗೆ ನಮ್ಮ ಲೈಫ್ ಹೇಗಂತ ಮಾಡಬೇಕು ಅಂತ ಅನ್ಸುತ್ತೆ, ಅದೇ ಥರ ನಾವು ಮಾಡಬೇಕು. ಯಾಕಂದರೆ ಬೇರೆ ಅವರಿಗೆ ನಾವು ಲೈಫನ್ನು ಲೀಡ್ ಮಾಡಿ ಯೂಸೇ ಇಲ್ಲ. ಅವ್ರೇನು ನಮ್ಮ ಇದಕ್ಕೆ ಬರಲ್ಲ, ನಾವು ಅವ್ರ ಲೈಫಿಗೆ ಹೋಗಲ್ಲ. ಸೊ ನಮಗೆ ಏನು ಮಾಡಬೇಕು ಅಂತ ಅನಿಸುತ್ತೆ ಅದನ್ನೇ ಮಾಡಬೇಕು ಅಂತ ಅನ್ಕೋತೀನಿ ನಾನು. ಸೊ ಐ ಲಿವ್ ಆ್ಯಂಡ್ ಲೆಟ್ ಅದರ್ಸ್ ಲಿವ್ ಅಂತ. ದಟ್ಸ್ ದ ಪಾಲಿಸಿ ದಟ್ ಐ ಹ್ಯಾವ್. ಬೇರೆ ಅವರಿಗೆ ತೊಂದರೆ ಕೊಡಬೇಡಿ, ನಿಮ್ಗೆ ನೀವು ನಿಮ್ಮ ಪಾಡಿಗಿರಿ ಅಷ್ಟೇ. ದಟ್ಸ್ ಆಲ್. ದಟ್ಸ್ ದ ಲೀಸ್ಟ್ ದಟ್ ವಿ ಕ್ಯಾನ್ ಡೂ ನೌ. ಇವಾಗ ಎಲ್ಲ ಒಂದು ಸಕ್ಸಸ್ಫುಲ್ ವುಮನ್ ಅನ್ಕೊಳ್ಳಿ. ನನ್ನ ಪ್ರಕಾರ ಎಲ್ಲ ವುಮನ್ ಅಂದರೆ ಸಕ್ಸಸ್ಫುಲ್, ಎಲ್ಲರೂ ವುಮನ್ ಅಂದರೆ ಅಚೀವರ್. ಅದು ಎಲ್ಲ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಮಾಡಬೇಕು ಅಂತಿಲ್ಲ. ಸೊ ನಮ್ಮ ವೀಕ್ಷಕರಿಗೆ ಏನು ಒಂದು ಮಂತ್ರ ಅಂತ ಹೇಳ್ತಾರಲ್ಲ, ಏನು ಹೇಳಿ ಬಯಸ್ತೀರಿ? ಸೊ ಅಪಾರ್ಚುನಿಟಿ ನಿಮ್ಗೆ ಎಷ್ಟು ಜನರ ಎದುರುಗಡೆ ಒಂದು ನಿಮ್ಮ ವ್ಯೂವನ್ನು ಇಡುವಂಥದ್ದು. ಸೊ ಸ್ಪಂದನ ವಾಹಿನಿಯ ಈ ಒಂದು ಪ್ರೋಗ್ರಾಮಲ್ಲಿ ವೀಕ್ಷಕರಿಗೆ ನೀವೇನು ಹೇಳಬೇಕು ಅಂದ್ಕೊಂಡಿದ್ದೀರಾ? ಅದೇ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರಲ್ವಾ. ಇವಾಗ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಬರೀ ಅದು ಬುಕ್ಸ್ ಅಲ್ಲಿ ಬರೆಯೋದು ಒಂಥರ ಆಗ್ಬಿಟ್ಟಿದೆ. ಒಬ್ಬರದ್ದು ಇಷ್ಟು ಲಕ್ಷ ರೂಪಾಯಿ ಇದೆ, ಅವ್ರು ವಿಮೆನ್ ಎಂಪವರ್ ಆಗಿದ್ದಾರೆ ಅಂತ. ಇಟ್ ಈಸ್ ನಾಟ್ ದ್ಯಾಟ್. ಅಲ್ಟಿಮೇಟ್ಲಿ ಲೈಫ್ ಇಸ್ ನಾಟ್ ಅಬೌಟ್ ಮನಿ. ನಾವು ಬರ್ತಾನೂ ತಗೊಂಡ್ ಬರಲ್ಲ, ಹೋಗ್ತಾನೂ ತಗೊಂಡ್ ಹೋಗಲ್ಲ. ಲೈಫ್ ಇಸ್ ನಾಟ್ ಅಬೌಟ್ ಮನಿ. ಲೈಫ್ ಇಸ್ ಅಬೌಟ್ ಲಿವಿಂಗ್ ಇಟ್. ನಾವು ಎವ್ರಿ ಡೇ ಇಫ್ ವಿ ಸ್ಪೆಂಡ್ ವಿದೌಟ್ ಟೆನ್ಷನ್, that is life.
ನಾಳೆ ಏನಾಗುತ್ತೆ, ನಿನ್ನೆ ಏನಾಯ್ತು ಅದನ್ನು ಯೋಚನೆ ಬಿಟ್ರೆ ನಾವು ಆರಾಮಾಗಿ ಲೈಫಲ್ಲಿ ಇದ್ದೀವಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ಇಟ್ ಇಸ್. ವಾಟ್ ಎವರ್ ಯು ಆರ್ ಡೂಯಿಂಗ್, ಏನೇ ಮಾಡ್ತಾ ಇರ್ಲಿ, ಇಫ್ ಯು ಆರ್ ಹ್ಯಾಪಿ ಡೂಯಿಂಗ್ ಇಟ್, ಎವ್ರಿ ವಿಮೆನ್ ಇಸ್ ಎಂಪವರ್ಡ್, ಐ ವಿಲ್ ಫೀಲ್. ಎವ್ರಿಬಡಿ ಏನೇ ಮಾಡ್ತಾ ಇರ್ಲಿ, ಮನೇಲಿ ಅಡ್ಗೆ ಮಾಡ್ತಾ ಇರ್ಲಿ, ಮಕ್ಳಿಗೆ ನೋಡ್ಕೊಂಡಿರ್ಲಿ, ದೊಡ್ಡವರನ್ನ ನೋಡ್ಕೊಂಡು, ಏಜ್ ಆದವ್ರಿಗೆ, ವಯಸ್ಸಾದವರಿಗೆ ನೋಡ್ಕೊಂಡಿರ್ಲಿ, ಇಲ್ಲ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ಲಿ, ಏನು ನೀವು ಮಾಡ್ತಾ ಇರ್ಲಿ, ಇಫ್ ಯು ಆರ್ ಹ್ಯಾಪಿ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್, ದಟ್ ಇಸ್ ವಿಮೆನ್ ಎಂಪವರ್ಮೆಂಟ್ ಅಷ್ಟೇ. ದೇರ್ ಇಸ್ ನಥಿಂಗ್ ಬಿಯಾಂಡ್ ಇಟ್. ಅದೆಲ್ಲ ಸುಳ್ಳು. ಇಷ್ಟು ದುಡ್ಡು ಅಷ್ಟು ದುಡ್ಡು, ಈಗ ದೊಡ್ಡ ದೊಡ್ಡ ಸ್ಟೇಟಸ್ಗೆ ಹೋಗಿ ಎಷ್ಟೋ ದುಡ್ಡು ಸಿಕ್ಕಿ ಅವ್ರಿಗೆ ಟೆನ್ಷನ್ ಇರುತ್ತೆ, ಮನಸ್ಸಲ್ಲಿ ಹ್ಯಾಪಿನೆಸ್ ಇರಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್. ಅಂತ ಒಂದು ಲೈಫಿಗೆ ಹೋಗಿ ಪಾಯಿಂಟೇ ಇಲ್ಲ, ಯಾಕೆ ಹೋಗ್ಬೇಕು? ಸೊ ದಟ್ಸ್ ವಾಟ್ ಐ ಫೀಲ್. ಥ್ಯಾಂಕ್ ಯು ಸೋ ಮಚ್ ರೇವತಿ and Spandana team, thank you so much for having me on this show and for allowing me to pour my heart out, and I hope that whatever I have told so far will help your viewers and Udupi. Thank you so much. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಲೈಫನ್ನು ಹೇಗೆ ಕಲರ್ಫುಲ್ ಆಗಿ ಇಟ್ಕೋಬೇಕು, ಹೇಗೆ ಹ್ಯಾಪಿಯಾಗಿ ಇಟ್ಕೋಬೇಕು. ಹ್ಯಾಪಿಯಾಗಿರೋದೇ ಜೀವನ. ನಿನ್ನೆದು ನಾಳೆದು ಏನೂ ಯೋಚನೆ ಮಾಡಬೇಡಿ, ಖುಷಿ ಖುಷಿಯಾಗಿರಿ ಅಂತ ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ಜೀವನವನ್ನು ಕಂಡುಕೊಂಡಿದ್ದಾರೆ ಅಂತ ಇದುವರೆಗೂ ಮಾತಾಡಿದ್ದ ಅವರ ರೀತಿ, ಅವರ ಅನುಭವಗಳನ್ನು ನೋಡಿ ನನಗೆ ಅನ್ನಿಸ್ತು. ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಕ್ಷಾ ಅವರೊಂದಿಗೆ ಮಾತು ಮುಂದುವರಿಸೋಣ. ರಕ್ಷಾ, ನಿಮ್ಮ ಬಾಲ್ಯ ಹೇಗೆ ಕಳೀತು? ಸೊ ಬ್ಯೂಟಿಫುಲ್ ಅಲ್ವಾ? ಚೈಲ್ಡ್ಹುಡ್ ಅನ್ನೋದು ತುಂಬ ಸುಂದರವಾದ ಒಂದು ಜೀವನನ ಮುಗಿಸ್ಬಿಟ್ವಿ ಅಂತ ನಂಗೆ ಅನ್ಸುತ್ತೆ. ಮತ್ತೆ ಬರಲ್ಲ. ಸೊ ನೀವು ಆ ಜೀವನನ ನಿಮ್ಮಷ್ಟಕ್ಕೆ ನೀವು ಹೇಗೆ ಕಟ್ಕೊಂಡ್ರಿ ಅಂತ? ನಾವು ಪ್ರಾಪರ್ ಉಡುಪಿ ಕಲ್ಸಂಕ, ಹಾರ್ಟ್ ಆಫ್ ದ ಸಿಟಿಯಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ನಮ್ಮ ಮನೆ ಕಲ್ಸಂಕ ಜಂಕ್ಷನ್ ಇಂದ ಸ್ವಲ್ಪ ದೂರ ಇತ್ತು. ಮಳೆಗಾಲದಲ್ಲಿ ಉಡುಪಿಯಲ್ಲಿ ಆವಾಗ ತುಂಬಾ ಮಳೆ ಇರ್ತಿತ್ತು. ಮಳೆಗಾಲದಲ್ಲಿ ನನ್ನ ತಂದೆ ಅವರದ್ದು ಶಾಪ್ ಅಲ್ಲಿ ಕಲ್ಸಂಕ ತೋಡ್ ಪಕ್ಕನೇ ಇತ್ತು. ಅಂಡ್ ಮಳೆಗಾಲದಲ್ಲಿ ಇದು ಫ್ಲಡ್ಸ್ ಬರುತ್ತಲ್ವ, ನೆರೆ ಬರುತ್ತೆ. ನಮ್ಗೆಲ್ಲ ತುಂಬಾ ಖುಷಿ ಆವಾಗ ಮಕ್ಕಳಿಗೆ. ಎಲ್ಲ ಮಕ್ಕಳು ಸೇರ್ಕೊಂಡು ಆ ತೋಡ್ ಹತ್ರ ಹೋಗೋದಿತ್ತು. ನೀರ್ ಕಾಲ್ವರೆಗೂ ಬರ್ತಾ ಇತ್ತು, ಸೊಂಟದವರೆಗೆ ಬರ್ತಾ ಇತ್ತು. ನಾವು ನೀರಲ್ಲಿ ಹೋಗೋದಿತ್ತು. ತಂದೆ ಅವರಿಗೆಲ್ಲ ಟೆನ್ಷನ್ ಆಗ್ತಾ ಇತ್ತು, ಅಯ್ಯೋ ನೀರ್ ಮೇಲ್ ಬರ್ತಾ ಇದೆ, ನಮ್ಮ ಅಂಗಡಿಯಲ್ಲಿ ಸಾಮಾನಿದೆ, ಏನ್ ಮಾಡೋದು ಅಂತ. ಸೊ ನಮ್ಗೆ ಆತರ ಆವಾಗ ಟೆನ್ಷನ್ ಏನಂತಾನೆ ಗೊತ್ತಿರ್ಲಿಲ್ಲ. ಸೊ ವಿ ಹ್ಯಾಡ್ ದ ಬೆಸ್ಟ್ ಚೈಲ್ಡ್ಹುಡ್. ಯಾಕಂದ್ರೆ ನಮ್ಮ ತಂದೆ ತಾಯಿ ಯಾವ ವಿಷಯದಲ್ಲೂ ನಮ್ಗೆ ಏನಾದ್ರೂ ಟೆನ್ಷನ್ ಬರುತ್ತೆ, ನಾವು ಟೆನ್ಷನ್ ಇದ್ದ ಸಿಚುವೇಶನ್ ಅಲ್ಲೂ ಕೂಡ ನಾವು ಮಜಾ ಮಾಡಿ ಕಳ್ದಿದೀವಿ. ಸೊ ಆ ತರದ್ದು ನಮ್ದು ಒಂದು ಬಾಲ್ಯ ಕಳ್ದಿದೆ. ಸೊ ಐ ಶುಡ್ ಸೇ ಐ ಆಮ್ ರಿಯಲಿ ಬ್ಲೆಸ್ಡ್. ಇಲ್ಲಿ ಈ ತರ ಒಂದು ಜಾಗದಲ್ಲಿ ಹುಟ್ಟಿ ಬೆಳೆಯೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್. ಯಾಕಂದ್ರೆ ಸಿಟಿಯಲ್ಲಿ ಇದ್ರೆ ಐ ಡೋಂಟ್ ಥಿಂಕ್ ವಿ ವುಡ್ ಹ್ಯಾವ್ ಗಾಟ್ ಸಚ್ ಅನ್ ಎಕ್ಸ್ಪೀರಿಯನ್ಸ್. ಮತ್ತು ಫ್ರೆಂಡ್ಸ್ ಕೂಡ ಅವಾಗ ತುಂಬಾ ಜನ ಮನೆಗೆ ಬರ್ತಾ ಇದ್ರು. 2-3 ಮನೆ ಪಕ್ಕದಲ್ಲೇ ಇರೋದು. ಯಾರ ಮನೆಯಲ್ಲಿ ನಾವು ಹೋಗಿ ಊಟ ಮಾಡ್ತೀವಂತ ಗೊತ್ತಿರಲ್ಲ. ಸೊ ಇಟ್ ವಾಸ್ ಫನ್, ಗಮ್ಮತ್ತಿತ್ತು. ಈಗ ಹೌದು, ಈಗ ಮಕ್ಕಳಿಗೆ ಅದು ಆಪ್ಷನ್ನೇ ಇಲ್ಲ. ಆಪ್ಷನ್ ಇಲ್ಲ ಅನ್ನೋಕ್ಕಿಂತ ಆಪ್ಷನ್ ನಾವು ಅಂದ್ರೆ ಅದನ್ನ ನಾವು ಕ್ರಿಯೇಟ್ ಮಾಡಿ ಕೊಡ್ತಾ ಇಲ್ವಾ ಅನ್ಸತ್ತಾ? ಅಥವಾ ಈಗ ಸ್ಕ್ರೀನ್ ಬಂದು ಮಕ್ಕಳು ಒಂದು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲೇ ಇರ್ತಾರೆ ಅಂತ ಅನ್ಸತ್ತಾ? Definitely, but the screen is also helping me in my blogging. No, that is different thing. ಈಗ ಮಕ್ಕಳದ್ದು ನಾವು ಮಾತಾಡ್ತಿರುವಾಗ ಸೊ ನಾವು ಏನು ಮಾಡಿಬಿಟ್ಟು ಅಂದರೆ ನಮ್ಮ ಬಾಲ್ಯ ನಾವು ಅದ್ಭುತವಾಗಿ ಕಳೆದ್ಬಿಟ್ಟು ಆ ಒಂದು ಗಮ್ಮತ್ತನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ವಾ ಅಂತ ಅನ್ನಿಸ್ತಿದ್ಯಾ? ಅಥವಾ ಅವ್ರಿಗೆ ಇಲ್ಲ ಅಂದರೆ ಅವ್ರು ಮಾಡ್ತಿಲ್ಲ, ಅವ್ರು ಆಟ ಆಡ್ತಿಲ್ಲ ಅಂತಲೋಗಿಂತ ನಾವು ಆ ಒಂದು ವಾತಾವರಣವನ್ನು ಸೃಷ್ಟಿಸಿ ಕೊಡೋಕ್ಕೆ ಏನಾದರೂ ನಮ್ಮಲ್ಲಿ ಏನಾದರೂ
ಕಡಿಮೆ ಆಗ್ತಿದ್ಯಾ ಅಂತ ಪೇರೆಂಟ್ಸ್ ಅಲ್ಲಿ? ಎಸ್, ಬಿಕಾಸ್ ಅರ್ಲಿಯರ್ ಎಫರ್ಟ್ ಹಾಕ್ಬೇಕಾಗಿರ್ಲಿಲ್ಲ, ನಮ್ಮ ಪೇರೆಂಟ್ಸ್ ನಮ್ಮ ಮೇಲೆ ಎಫರ್ಟ್ ಹಾಕ್ಬೇಕಂತ ಇರ್ಲಿಲ್ಲ. ಇವಾಗ ನಾವು ಎಫರ್ಟ್ ಹಾಕ್ಬೇಕು, ಜೆನ್ಯೂನ್ಲಿ ನಾವು ಎಫರ್ಟ್ ಮಾಡಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ರಜೆ ಬಂದಾಗ ಎಲ್ಲ ರೀಡಿಂಗ್ ಸೆಷನ್ಸ್ ಅಂತ ಮಕ್ಳಿಗೆ ಕರೆಯೋದು, ಏನೋ ಜ್ಯೂಸ್ ಮಾಡೋದು, ಸ್ಯಾಂಡ್ವಿಚ್ ಮಾಡೋದು, ಮಕ್ಳಿಗೆ ಇಷ್ಟ ಆಗಿರೋದು ಏನೋ ಮಾಡೋದು ತಿನ್ಲಿಕ್ಕೆ, ಬುಕ್ಸ್ ಎಲ್ಲ ಹಾಕಿಡೋದು, ಅವರೇ ಓದ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ, ಕೆಲವು ಸಲ ಅದ್ರ ಬಗ್ಗೆ ಎನಾಕ್ಟ್ ಮಾಡ್ತಾರೆ, ಅದನ್ನು ಓದಿ ಅದು ನೋಡಿ ಅದನ್ನ ಡ್ರಾಯಿಂಗ್ ಮಾಡ್ತಾರೆ. ಸೊ ಬುಕ್ಸ್ ಆರ್ ಪ್ಲೇಯಿಂಗ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಹ್ಯಾವಿಂಗ್ ಕಮ್ಯುನಿಟಿ ಲಿವಿಂಗ್ ಅನ್ಸುತ್ತೆ ಮಕ್ಕಳಿಗೆ. ಮನೆಯಲ್ಲಿ ನೀವು ಸ್ಟೋರಿ ಎಲ್ಲ ಓದಿ ಹೇಳ್ತೀರಾ ಮಕ್ಕಳಿಗೆ? ಎವ್ರಿ ಡೇ ದೇ ಹ್ಯಾವ್ ಟು. ಸ್ಟೋರಿ ಹೇಳಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ ಅಲ್ವಾ? ಹೌದು. ಇವಾಗ ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಸೊ ಶಿ ರೀಡ್ಸ್ ಟು ದ ಯಂಗರ್ ಒನ್. ಅವಳು ಅವಳ ತಮ್ಮನಿಗೆ ಹೇಳಿ ಕೊಡ್ತಾಳೆ. ಸೊ ಒನ್ ಸ್ಟೋರಿ ಹ್ಯಾಸ್ ಟು ಬಿ ದೇರ್. ಯಾರಾದ್ರೂ ಹೇಳಿ ಒಂದ್ ಸ್ಟೋರಿ ಹೇಳಲೇಬೇಕು ರಾತ್ರಿ. ನೀವು ಇಂಟರ್ವ್ಯೂಗೆ ಬರೋಗಿಂತ ಮೊದಲು ನಂಗೆ ಕನ್ನಡ ಬರಲ್ಲ, ನಾ ಹೇಗೆ ಮಾತಾಡೋದು ಅಂತಿದ್ರಿ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಿ. ಗ್ರಾಮ್ಯಾಟಿಕಲ್ ಎರರ್ ಆಗಿರುತ್ತೆ. ಮನೇಲಿ ಎಷ್ಟು ಯಾವ ಕನ್ನಡದ ಎಷ್ಟು ಇಫೆಕ್ಟ್ ಇದೆ ಮನೇಲಿ? ಮಾತಾಡ್ತೀರಾ ಮಕ್ಕಳೊಟ್ಟಿಗೆ ಅಂತ? ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ರೀಸನ್. ಉಡುಪಿಯಲ್ಲಿ ನಾವು ಬೆಳೆಯುವಾಗ ಅಕ್ಕಪಕ್ಕದಲ್ಲಿ ಎಲ್ಲ ಅಂಗಡಿ ಕೊಂಕಣಿನೇ ಮಾತಾಡ್ತಾ ಇದ್ರು. ಸೊ ನಮ್ ಕನ್ನಡ ಯೂಸ್ ಮಾಡುವನೇ ಅಗತ್ಯನೇ ಬಂದಿಲ್ಲ. ಸೊ ದಟ್ ಇಸ್ ಹೌ ಸ್ಕೂಲಲ್ಲಿ ಇಂಗ್ಲಿಷ್ ಕಂಪಲ್ಸರಿ ಇತ್ತು, ಮನೆಯಲ್ಲಿ ಕೊಂಕಣಿ. ಇಫ್ ಯು ಗೋ ಟು ಅ ಶಾಪ್ ಅಲ್ಲೂ ಕೊಂಕಣಿ ಇತ್ತು. ಸೊ ನಮ್ಗೆ ಕನ್ನಡ ಯೂಸೇ ಮಾಡಿಲ್ಲ. ಇಟ್ ಇಸ್ ವೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್ ಫಾರ್ ಮೈ ಇಂಜಿನಿಯರಿಂಗ್ ದಟ್ ಐ ಹ್ಯಾಡ್ ಟು ಸ್ಟಾರ್ಟ್ ಟಾಕಿಂಗ್ ಇನ್ ಕನ್ನಡ. ಅದು ನಾವು ಉಡುಪಿಯಿಂದ ಬಂದಿದ್ದೆ ಹೇಳಿದ್ರೆ ಅವ್ರು ರೆಗಾಡ್ತಿದ್ರು, ನನ್ನನ್ನು ಸುಮ್ನೆ ಅಲ್ಲಿ ನಿನ್ಸ್ಕೊಂಡು ಮಾತಾಡು ಮಾತಾಡು ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ತಾ ಇದ್ರು. ಸೊ ಐ ವಾಸ್ ಲೈಕ್ ಜೋಕರ್ ಅವ್ರ ಕ್ಲಾಸ್ ಅಲ್ಲಿ, ನಮ್ದು ಸ್ಯಾಂಪಲ್ ತರ ಉಡುಪಿಯಿಂದ ಬಂದಿದ್ದಾಳೆ. ಓಕೆ, ಹಾಗೆ ಮಾತಾಡ್ತಿರುವಾಗ ನಾನು ಅದೇ ಹೇಳಿದ್ನಲ್ಲ, ನಿಮ್ಮದು ತುಂಬ ಕಲರ್ಸ್ ಇದೆ ಲೈಫಲ್ಲಿ. ನನ್ನ ಪ್ರಕಾರ, ನಾನು ನಿಮ್ಮನ್ನು ನೋಡಿದ ಪ್ರಕಾರ ಆಗಲಿ, ತಿಳ್ಕೊಂಡಿದ್ದ ಪ್ರಕಾರ ಆಗಲಿ, ತುಂಬ ಕಲರ್ಸ್ ಇದೆ. ಸೊ ಯಾರೋ ಹೇಳ್ತಿದ್ರು ಮೊನ್ನೆ, ಯಾರು ನನ್ನ ಫ್ರೆಂಡ್ ಹಾಗೆ ಮಾತಾಡ್ತಿರುವಾಗ, ಯಾವುದೇ ಟಾಪಿಕ್ ನೀವು ಎಲ್ಲವೂ ಟಾಪಿಕ್ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಆಮೇಲೆ ಏನೋ ಮಾತಾಡಿದ್ರು ಅದು ಕರೆಕ್ಟಾಗಿರತ್ತೆ, ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡೋದಿಲ್ಲ ಅಂತ. ಮೈತ್ರಿ ಜೊತೆ ಮಾತಾಡಬೇಕಾದ್ರೆ ಅವಳು ಹೇಳಿದ್ಲು, ಮೈತ್ರಿ ಚಂದ್ರಶೇಖರ್. ಸೊ ಅದು ಹೇಗೆ ಅಂದರೆ, ಹೇಗೆ ನಿಮ್ಮಷ್ಟಕ್ಕೆ ನೀವು ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ನೀವು ಅಳವಡಿಸ್ಕೊಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ಮೈತ್ರಿ ಇಸ್ ವೆರಿ ಕೈಂಡ್. ಇಲ್ಲ ಅಂದ್ರೆ ಏನೋ ಜೆನ್ಯೂನ್ ಆಗಿರ್ಬೇಕಲ್ಲ. ಬಟ್ ವಾಟ್ ಎವರ್ ಐ ಡೋಂಟ್ ನೋ, ನಂಗೆ ಏನು ಗೊತ್ತಿಲ್ಲ ಅಂದ್ರೆ ಐ ವಿಲ್ ನಾಟ್ ಗೋ ಟು ಟಾಕ್. There's no point. ಏನೋ ನನ್ಗೆ ಯಾವ ವಿಷಯ ಗೊತ್ತಿಲ್ಲ ಅಂದ್ರೆ ವೈ ವಿಲ್ ಐ ಟಾಕ್ ಅಬೌಟ್ ಇಟ್? ಬಟ್ ಏನೋ ಗೊತ್ತಿರೋದನ್ನ ನಾನು ಸರಿಯಾಗಿ ತಿಳ್ಕೊತೀನಿ. ಅದು ಓದುವಾಗ ಎಲ್ಲ ಸಿಗುತ್ತೆ, ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ, ಆಮೇಲೆ ಇಂಟರ್ನೆಟ್ ಅಲ್ಲಿ ಎಲ್ಲ ಸಿಗುತ್ತೆ ಇವಾಗ. ಸೊ ಮೋಸ್ಟ್ ಆಫ್ ಮೈ ಟೈಮ್ ಇಸ್ ಸ್ಪೆಂಡ್ ರೀಡಿಂಗ್ ಥಿಂಗ್ಸ್ ಆನ್ ದ ಇಂಟರ್ನೆಟ್, ಥ್ರೂ ಬುಕ್ಸ್ ಅಂಡ್ ಥ್ರೂ ವರ್ಕ್ ಎಕ್ಸ್ಪೀರಿಯನ್ಸ್. ನಾವು ಬೇರೆ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡಿ, ಬೇರೆ ಬೇರೆ ಜನರ ಜೊತೆಗೆ ಕೆಲಸ ಮಾಡಿದೀವಿ, ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದೀವಿ, ನಮ್ದು ಓನ್ ಬಿಸ್ನೆಸ್ ಸೆಟಪ್ ಮಾಡಿದೀವಿ. ಸೊ ಲೈಫ್ ಹ್ಯಾಸ್ ಟಾಟ್ ಅಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಏನೋ ಆ ಲೈಫ್ ಅಲ್ಲಿ ಏನೋ ಕಲ್ತ್ಕೊಂಡ್ ಬಂದಿದೀವಿ, ಅದನ್ನೇ ಹೇಳೋದ್ ಬಿಟ್ರೆ ಇಟ್ಸ್ ಜನರಲಿ ಹೇಳ್ತಾರೆ, ಯಾವುದೇ ಒಂದು ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಂದು ಸ್ಟ್ರಾಂಗ್ ವುಮನ್ ಕೈ ಇರುತ್ತೆ ಅಥವಾ ಸಪೋರ್ಟ್ ಇರುತ್ತೆ ಅಂತ. ಸೊ ಇಲ್ಲಿ ನಾವು ನೋಡ್ತಿರುವಾಗ ಇದು ಮನಸ್ವಿನಿ ಮಹಿಳೆಯರ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ದೊಂದು ಸಪೋರ್ಟ್, ಅದು ನಾವೊಂದು ಸಕ್ಸಸ್ಫುಲ್ ಆಗಿ ಅಥವಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕ್ಕೆ ಒಂದು ಸ್ಟ್ರಾಂಗ್ ಮ್ಯಾನ್ ಸಪೋರ್ಟ್ ಇದೆ ಅಂತ ನಾನು ಅನ್ಕೋತೀನಿ. ನಿಮ್ಮ ತಂದೆ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು. ಸೊ ಅವರದ್ದು ನಿಮ್ಮ ಲೈಫಲ್ಲಿ ಹೇಗಿದೆ, ಶಾಡೋ ಹೇಗಿದೆ ಅಂತ? ಮೈ ಹಸ್ಬೆಂಡ್ ಪ್ಲೇಡ್ ಅ ಮೇಜರ್ ರೋಲ್. ರಿಯಲಿ? ಹೌದು. ನಾನು ಇಂಜಿನಿಯರಿಂಗ್ CET ಕೌನ್ಸಿಲಿಂಗಿಗೆ ಅವರೇ ಬಂದಿದ್ದಾರೆ ನನ್ನ ಜೊತೆಗೆ. ಸೊ ಹಿ ವಾಸ್ ದ ಮೇನ್ ಪರ್ಸನ್ ಟು ಕಮ್ ಅಂಡ್ ಹೆಲ್ಪ್ ಮಿ ವಿತ್ ಮೈ CET ಕೌನ್ಸಿಲಿಂಗ್. ಅಲ್ಲಿಂದ ಹಿಡ್ದದು ನನ್ನ ಎಲ್ಲ ಡಿಸಿಷನ್ ಅಲ್ಲೂ ಹಿ ವಾಸ್ ಅ ಇಂಪಾರ್ಟೆಂಟ್ ಪಾರ್ಟ್. ಕೆಲ್ಸಕ್ಕೆ ಹೋಗೋದು, ಫ್ರಮ್ ದ ಕ್ಯಾಂಪಸ್ ಇಂಟರ್ವ್ಯೂ, ಅಲ್ಲಿಂದ ಕಾರ್ಪೊರೇಟ್ ಲೈಫಲ್ಲಿ ಹೇಗೆ ನಡೆಯೋದು, ಕಾರ್ಪೊರೇಟ್ ಲೈಫನ್ನ ಬಿಟ್ಟು ಮದುವೆ ಮಗು ಆದ್ಮೇಲೆ
ಅದ್ ನನ್ನ ಡಿಸಿಷನ್ ಅನ್ನ ಸಪೋರ್ಟ್ ಮಾಡೋದು ಟು ಸ್ಟೇ ಅಟ್ ಹೋಮ್. ಕರೆಕ್ಟ್. ಕೆಲವ್ರು ಹೇಳ್ತಾರೆ ವೈ ಯು ವಾಂಟ್ ಟು ಸ್ಟೇ ಅಟ್ ಹೋಮ್, ಕೆಲಸ ಮಾಡ್ಬೋದು, ದುಡ್ಡು ಮಾಡ್ಬೋದು ಅಂತ. ಬಟ್ ಮೈ ಹಸ್ಬೆಂಡ್ ಹಸ್ ಆಲ್ವೇಸ್ ಸಪೋರ್ಟೆಡ್. ನಾನು ಹೇಳ್ದೆ ಇಲ್ಲ, ಮಕ್ಕಳು ಮಾಡಿದ್ರೆ ಐ ಹ್ಯಾವ್ ಟು ಸ್ಟೇ ಅಟ್ ಹೋಮ್ ಅಂಡ್ ಲುಕ್ ಆಫ್ಟರ್ ದೆಮ್. ಸೊ ಅದನ್ನು ಸಪೋರ್ಟ್ ಮಾಡಿದ್ರು. ಆಮೇಲೆ ಬಿಸ್ನೆಸ್ ನಮ್ದು ಸ್ಟಾರ್ಟ್ ಮಾಡುವಾಗ ಮೆಡಿಸಿನ್ಸ್ ಹೆಲ್ತ್ ಕೇರ್ ಸೊಲ್ಯೂಷನ್ಸ್ ಅಂತ. So he made me a co-founder. Both of us together set up the thing. So nice. It was brainstorming together. ಮನೆಯಲ್ಲೂ ಅದೇನ್ ಮಾತಾಡ್ತಾ ಇದ್ವಿ, ಆಫೀಸಲ್ಲೂ ಅದೇ ಮಾತಾಡ್ತಾ ಇದ್ವಿ. So it was ಆ ಫೇಸ್ ಅಲ್ಲೂ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. And then later he was the one who realized that I can write. Okay. ನಾನ್ ನನ್ ಪಾಡಿಗೆ ಏನೋ ಬರಿತಾ ಹೋಗ್ತಾ ಇದ್ದೆ. But he was the one who saw it. And then he said that you have to. And he in fact pushed me to write a book. ಓಕೆ ಓಕೆ. ಸೊ ಇವಾಗ ಅದು ಕಂಪ್ಲೀಷನ್ ಸ್ಟೇಜಸ್ ಅಲ್ಲಿ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಎಡಿಟರಿಗೆಲ್ಲ ಕೊಟ್ಟಿದ್ದೇನೆ ನಾನು. ಸೊ ಫಾರ್ ಇಟ್ ಟು ರೀಚ್ ದಟ್ ಸ್ಟೇಜ್ ಐ ವಿಲ್ ಗಿವ್ ಆಲ್ ಮೈ ಕ್ರೆಡಿಟ್ ಟು ಮೈ ಹಸ್ಬೆಂಡ್. ಹೌದು, ಬಿಕಾಸ್ ಅವ್ರಿಲ್ಲ ಅಂದ್ರೆ ನಾನು ಅದನ್ನ ಕಂಪ್ಲೀಟೇ ಮಾಡ್ತಾ ಇರ್ಲಿಲ್ಲ. ಬಿಕಾಸ್ ಮನೆ ಕೆಲಸ, ಆಫೀಸ್ ಇದ್ದು, ಮಕ್ಕಳದ್ದು ಅಂತ ಹೇಳಿದ್ರೆ ಬರೆಯಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ. So he was the one who told me compulsorily that you have to complete it. And not just him, I think everybody in the family plays a major role. Okay. ಯಾಕಂದ್ರೆ ಯಾರು ಅಡ್ಡ ಕಾಲಿಡ್ಲಿಲ್ಲ ನನ್ಗೆ. Right. When I came till here, ಯಾರು ಕಾಲಿಡ್ಬೋದಾಗಿತ್ತು. ನನ್ನ ಮಕ್ಕಳು ಕೂಡ they have not ಏನ್ ಹೇಳೋದು, ಡಿಸ್ಟರ್ಬ್ ಮಾಡ್ಲಿಲ್ಲ ನನ್ಗೆ ಆ ಟೈಮಲ್ಲಿ ಬರೆಯುವಾಗ. So nice. ಅಂಡ್ ಮೈ ಪೇರೆಂಟ್ಸ್, ಮೈ ಇನ್ಲಾಸ್, ಅವ್ರ ಇನ್ಲಾಸ್ ಕೂಡ ನಾವು ಎಷ್ಟೋ ಹೇಳ್ಬೋದು, ಅವಳು ಇಲ್ಲಿ ಬಂದಿಲ್ಲ ನಮ್ ಜೊತೆಗೆ, ಆ ಫಂಕ್ಷನಿಗೆ ಬಂದಿಲ್ಲ, ಏನೋ ಹೇಳ್ಬೋದಾಗಿತ್ತು. ಬಟ್ ದೇ ಹ್ಯಾವ್ ನೆವರ್ ಡನ್ ಆಲ್ ದಟ್. ಈವನ್ ಮೈ ಪೇರೆಂಟ್ಸ್, ದೇ ಹ್ಯಾವ್ imbibed strong values. So I think that the entire family plays a role in one's success, not just the person. ಕರೆಕ್ಟ್. ಸೊ ಬ್ಯೂಟಿಫುಲ್ ಸೇಯಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ಜನರಿಗೆ ನಿಮ್ಮ ಹಾಗೆ ಡ್ರೀಮ್ ಇರ್ಬೋದು. ಯಾರೋ ನೀವು ಹೇಳಿದಾಗೆ ಯಾರೋ ಸಪೋರ್ಟ್ ಮಾಡಲಿಕ್ಕಿಲ್ಲ, ಹಸ್ಬೆಂಡ್ ಸಪೋರ್ಟ್ ಮಾಡಲಿಕ್ಕಿಲ್ಲ, ಮನೆಯವ್ರು ಸಪೋರ್ಟ್ ಮಾಡಲಿಕ್ಕಿಲ್ಲ. ಸೊ ಒಂದು ರೀತಿಯಿಂದ ನೋಡಿದ್ರೆ ಯು ಆರ್ ಲಕ್ಕಿ ಪರ್ಸನ್. ಯಾಕಂದರೆ ಪರ್ಫೆಕ್ಟ್ ಇನ್ ಲಾಸ್, ಪರ್ಫೆಕ್ಟ್ ಪೇರೆಂಟ್ಸ್, ಪರ್ಫೆಕ್ಟ್ ಹಸ್ಬೆಂಡ್, ಪರ್ಫೆಕ್ಟ್ ಕಿಡ್ಸ್. ಸೊ ನೀವು ಹೇಳಿದಾಗೆ ಅದು ಸೊ ಆಲ್ರೆಡಿ ಓವರ್ ಆಲ್ ನೋಡ್ತಾ ಇದ್ರೆ ಯು ಆರ್ ಪರ್ಫೆಕ್ಟ್ ವುಮನ್ ಅಂತ ಹೇಳ್ಬೋದು ಅಲ್ವಾ? ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಆ ಪರ್ಫೆಕ್ಟ್ ಇಂದ ಮುಂದೆ ಒಂದು ಏನು ಸ್ಟೆಪ್ ಇದೆ ಅದೆಲ್ಲವೂ ಒಟ್ಟಿಗೆ. ಅಂದರೆ ಇದು ನಾನೇನು ಹೇಳೋದು ಅಂತಂದರೆ, ಇದು ಬೈ ಡಿಫಾಲ್ಟ್ ಎಲ್ಲರೂ ಇರೋದೆ, ನೀವು ಕ್ರಿಯೇಟ್ ಮಾಡಿರೋದಲ್ಲ. ಇವರ ಲಕ್ಕಿ. ಯಾಕಂತ ಹೇಳ್ತಿದ್ದೀನಿ ಅಂದರೆ, ಅದೊಂದು ಸರ್ಕಲಲ್ಲಿ ನೀವು ಇದ್ದೀರಾ ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಇನ್ನೂ ನಾವು ಪುಷ್ ಮಾಡ್ಕೋಬೇಕು ಅಂತ ಅನ್ಸಲ್ವಾ? ನಾನು ಮೊನ್ನೆ ನಿಮ್ಮದು ಅದೇ ಹೇಳಿದ್ನಲ್ಲ, ಈ ಇಂಟರ್ವ್ಯೂ ಬರೋಕ್ಕಿಂತ ಮೊದಲು ನೋಡ್ತಿದ್ದೆ ನಿಮ್ಮ ಬಗ್ಗೆ ಓದುವಾಗ. ನಿಮ್ಮ ಬ್ಲಾಗ್ ಎಲ್ಲ ನೋಡಿದೆ. ನಾನು ತುಂಬ ಡೀಪಾಗಿ ಎಲ್ಲ ಓದಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಇಲ್ಲಿ ತಿಳ್ಕೊಬೇಕಾಗಿತ್ತು ಅಂತ. ಸೊ ಅಲ್ಲಿ ಒಂದು ಬುಕ್ಕಿದು ಒಂದು ಇಮೇಜ್ ನನಗೆ ಕಾಣ್ತು. ಸೊ ಅದು ಅಪ್ಕಮಿಂಗ್ ಬುಕ್ಕಾ ಅಥವಾ ಆಲ್ರೆಡಿ ಮಾಡಿರೋಂಥ ಬುಕ್ಕಾ? ಇಟ್ ಈಸ್ ಅನ್ ಅಪ್ಕಮಿಂಗ್ ಬುಕ್. ಓಕೆ. ನಾನೊಂದು ರೊಮ್ಯಾನ್ಸ್ ಫಿಕ್ಷನ್ ಬರೀತಾ ಇದ್ದೀನಿ. ಇಟ್ ಈಸ್ ಬೇಸ್ಡ್ in Udupi. The story is based in Udupi and Manipal. Okay. Because I wanted to write something about this place. ಈ ಜಾಗದ ಬಗ್ಗೆ ಎಷ್ಟೊಂದು ಹೇಳಕ್ಕಿದೆ ಅಂತ ಹೇಳಿದ್ರೆ I wanted to have that in the book. So it's due for release soon, hopefully. ಇಲ್ಲಿ ಪ್ರತಿಯೊಬ್ಬರೂ ಒಂಥರ ಸ್ಪೆಷಲ್ ಕ್ವಾಲಿಟಿ. ಮಕ್ಕಳನ್ನ ಹಿಡಿದು ದೊಡ್ಡವ್ರನ್ನ ಹಿಡಿದು ನಾವೆಲ್ಲ ನೋಡಬೇಕಾದ್ರೆ ಸುಮ್ಮನೆ ಆರ್ಡಿನರಿ ಅಂತ ಯಾರೂ ಇಲ್ಲ. ಎಲ್ಲರೂ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರೋರೇ ಇದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಐ ಫೀಲ್ ಮನೆಯಲ್ಲಿ ಅಡುಗೆ ಮಾಡೋರು ಹಿಡಿದ್ರಿಂದ to the topmost position that a person is holding in a company, everybody is special in Udupi. Udupi is untouched by ಇದು ಮೆಟ್ರೋ ಸಿಟೀಸ್ ತರ ಆಗ ಹೋಗಿಲ್ಲ ಉಡುಪಿ. ಸೊ ಐ ಫೀಲ್ ಎವ್ರಿಬಡಿ ಹ್ಯಾಸ್ ಸ್ಪೆಷಲ್ ಕ್ವಾಲಿಟೀಸ್. ನಾನು ಅದೇ ಎಣಿಸ್ತಾ ಇದ್ದೆ, ವೈ ಆರ್ ಯು ಕಾಲಿಂಗ್ ಮೀ ಆನ್ ದಿಸ್ ಶೋ ರೇವತಿ ಅಂತ. ಬಟ್ ದೆನ್ ಐ ರಿಯಲೈಸ್ ದಟ್ ಆರ್ಡಿನರಿ ಪೀಪಲ್ ಆರ್ ಆಲ್ಸೋ ಸ್ಪೆಷಲ್. ನಾರ್ಮಲ್ ಯಾರೋ ಹೋಗ್ತಾ ಇದ್ರೆ ಯು ವಿಲ್ ಹ್ಯಾವ್ ಸೋ ಮಚ್ ಟು ಲರ್ನ್ ಫ್ರಮ್ ದೆಮ್. ಎಷ್ಟೊಂದು ಕತೆ ಇರುತ್ತೆ ಅವ್ರ ಹತ್ರ ಹೇಳಕ್ಕೆ. ಎವ್ರಿ ಪರ್ಸನ್ ದಟ್ ಯು ಮೀಟ್ ವಿಲ್ ಹ್ಯಾವ್ ಸಮಥಿಂಗ್ ಸ್ಪೆಷಲ್ ಟು ಗಿವ್ ಯು. ಅದೇನೇ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಒಂದು ಲೈಫ್ ಒಂದು ನಾವು ಇದ್ದೀವಿ ಅಂತಂದರೆ ನಮ್ಮ ಜೊತೆ ಒಂದು ಘಟನೆಗಳು ಇರ್ಬೋದು, ಘಳಿಗೆಗಳು ಇರ್ಬೋದು. ಘಟನೆ ಅಂದರೆ ಏನಾದರೂ ಕೆಟ್ಟದಾಗಿರ್ಬೋದು, ಘಳಿಗೆ ಅಂದರೆ ನೆನಪಿಟ್ಟುಗಳು ಅಂತ. ಅದನ್ನೆಲ್ಲ ಅದಕ್ಕೊಂದು ಒಂದು ರೂಪ ಕೊಟ್ಟು, ಒಂದು ಕಲ್ಪನೆ ಕೊಟ್ಟು ಅದನ್ನು ಬರೆಯೋದೇ ಬರಹಗಾರರು ಅಂತ ಹೇಳಿ. ಸೊ ಅದೇ ಹೇಳಿದ್ನಲ್ಲ, ನಾನು ಮತ್ತೆ ಅದೇ ಟಾಪಿಕ್ಕಿಗೆ ಬರ್ತಿದ್ದೀನಿ. ಬ್ಲಾಗ್ ರೈಟ್ ಮಾಡೋದು, ಬ್ಲಾಗ್ ಬರೀತೀರಲ್ಲ, ಅದರಲ್ಲಿ
ಫೇವ್ರೆಟ್ ಒಂದು ನಮಗೆ ಬ್ಲಾಗ್ ಬಗ್ಗೆ ಒಂದು ಡೀಟೇಲ್ ಒಂದು ಹೇಳಿದ್ರಿ ನೀವು ಫಸ್ಟ್ ಒಂದು ವ್ಯಾಲೆಂಟೈನ್ ಡೇಗೆ ಒಂದು ಬರ್ದಂಗಿದೆ, ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡ್ದಂಗಿದೆ, ಅದು ಓದಲಿಲ್ಲ ಮಾತ್ರ ನಾನು. ಸೊ ಅದೇನಿತ್ತು ಆ್ಯಕ್ಚುಲಿ ವ್ಯಾಲೆಂಟೈನ್ ಡೇ? ಅದು ಐ ಟ್ರೈ ಟು ಪುಟ್ ಅ ಹ್ಯೂಮರ್. ಓಕೆ. ಲೈಫಲ್ಲಿ ನಮ್ಗೆ ಯಾವಾಗ್ಲೂ ಖುಷಿ ಅಂತ ಇರಲ್ಲ, ಬೇಜಾರು ಇರುತ್ತೆ, ಸಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಅದೇ ಸೇಮ್ ಸೀನನ್ನ ನೀವು 10 ದಿವಸ ನಂತರ ನೋಡಿದ್ರೆ ನೀವು ಬೇರೆನೇ ರೀತಿಯಲ್ಲಿ ಅದನ್ನ ನೋಡ್ಬೋದು. ಸೊ ಅದನ್ನ ನೀವು ಹಾಸ್ಯ ರೂಪಕವಾಗಿ ಹೇಗೆ ನೋಡ್ಬೋದು ಅಂತ ನಾನು ಯೋಚನೆ ಮಾಡಿ ಹಾಗೆ ಬರೀತೀನಿ ಕೆಲವೊಮ್ಮೆ, ಜಸ್ಟ್ ಟು ಪುಟ್ ಸಮ್ ಹ್ಯೂಮರ್ ಇನ್ ಇಟ್. ಸೊ ನಾರ್ಮಲಿ ಗಂಡಸರು ಬಟ್ಟೆ ತೆಗಿಯೋದು, ಕೆಳಗ್ ಬಿಸಾಡೋದು, ಕಾಫಿ ಕುಡಿಯೋದು, ಅಲ್ಲೇ ಬಿಡೋದು, ಅದನ್ನೆಲ್ಲ ಸಿಟ್ಟು ಬರುವಾಗ ಯು ಚೇಂಜ್ ಇಟ್ ದ ಎಂಟೈರ್. ನೀವು ಸ್ವಲ್ಪ ಹಾಸ್ಯ ಅದರಲ್ಲಿ ಹಾಕಿದ್ರೆ ಅದು ಇಡೀ ಚೇಂಜ್ ಆಗೋಗುತ್ತೆ ಲೈಫ್ ಅಲ್ಲಿ. ಅದೇ ಏನಂತ ಬರ್ದಿದ್ರಿ ಅಂತ, ಟಾಪಿಕ್ ಏನಿತ್ತು ಅಂತ? ಅದೇ ಗಂಡಸರು ಹೇಗೆ ಮನೇಲಿ ಏನು ಕೆಲಸ ಮಾಡಲ್ಲ ಅಂತ. ನನ್ ಗಂಡ ಇದನ್ನ ನೋಡಿದ್ರೆ ಇವಾಗ ನೆಕ್ಸ್ಟ್ ಮನೆಗ್ ಬಂದ್ರೆ ಸರಿ ಬೈತಾರೆ. ಬಟ್ ಎಸ್, ಐ ಥಿಂಕ್ ಇಟ್ ಇಸ್ ಅ ಇಂಪಾರ್ಟೆಂಟ್ ಟಾಪಿಕ್ ಟು ಕವರ್. ಇಲ್ಲಿ ಎಸ್ಪೆಷಲಿ ಇನ್ ಉಡುಪಿ ನಾನು ನೋಡಿದೀನಿ, ನನ್ನ ತಂದೆಗೆ, ನನ್ನ ತಮ್ಮನಿಗೆ, ನನ್ನ ಗಂಡನಿಗೆ, ನನ್ನ ಮಗನಿಗೆ ಇವಾಗ ದೇರ್ ಆಲ್ ಏನೋ ಆರಾಮಾಗಿ ಹೋಗಿದೆ ಲೈಫ್ ಎಲ್ಲ ಅಲ್ವಾ? ಹೌದು. ಸೊ ನಾವೇ ಯಾಕೆ ಮಾಡ್ಬೇಕು ಎಲ್ಲ ಕೆಲಸ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಅದೇ ಸಿಟ್ಟಲ್ಲಿ ಬರೆಯೋದು ನಾನು. ನೋಡಿದ್ರಲ್ಲ ವೀಕ್ಷಕರೇ, ಗಂಡಸರು ಮನೇಲಿ ಕೆಲಸ ಮಾಡೋದಿಲ್ಲ, ಅದನ್ನ ನಾವು ಹ್ಯೂಮರಸ್ ಆಗಿ ತಗೊಂಡು ಅದನ್ನು ಒಂದು ಟಾಪಿಕ್ ಅಂತ ಮಾಡಿಕೊಂಡು ಬರೆಯೋ ಕಲೆ ಮೋಸ್ಟ್ಲಿ ರಕ್ಷಾ ಅವ್ರಿಗೆ ಮಾತ್ರ ಇರ್ಬೋದು ಅನ್ಕೋತೀನಿ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ರಕ್ಷಾ ಅವರೊಂದಿಗೆ ಮಾತು ಮುಂದುವರಿಸೋಣ.